ಆತ್ಮೀಯ ವೀಕ್ಷಕ ಬಾಂಧವರೇ, ಪುಸಕುರಲ ವಿಶೇಷ ಮಾತುಕತೆ ಸುರಕ್ಷಾ ಸಂಜೀವಿನಿ, ನಿಮ್ಮ ಆರೋಗ್ಯಕ್ಕೊಂದು ಕೈಬಿಡಿ ಅನ್ನುವಂತಹ ಸರಣಿ ಕಾರ್ಯಕ್ರಮದಲ್ಲಿ ವಾರಕ್ಕೊಂದು ವಿಷಯದಲ್ಲಿ ವಿಶೇಷವಾಗಿ ದಂತ ಚಿಕಿತ್ಸೆ ಮತ್ತು ಇತರ ಆರೋಗ್ಯ ಸಂಬಂಧಿತ ಮಾಹಿತಿಯನ್ನು ನಾವು ನೀಡ್ತಾ ಇದ್ದೇವೆ. ಮಂಗಳೂರಿನ ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ಇವರ ಪ್ರಾಯೋಜಕತ್ವದಲ್ಲಿ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ಈ ಕಾರ್ಯಕ್ರಮವನ್ನು ಸಾಮಾನ್ಯವಾಗಿ ನಡೆಸಿಕೊಡ್ತಾ ಇದ್ದಾರೆ. ಆದರೆ ಈ ವಾರದ ಕಾರ್ಯಕ್ರಮದಲ್ಲಿ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಅಶ್ವಿನಿ ಪರಕಜ್ಜಿಯವರು. ಕಳೆದ 2 ವರ್ಷಗಳಿಂದ ದಂತ ವೈದ್ಯರಾಗಿ ಇವರು ಚಿಕಿತ್ಸೆಯನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಉನ್ನತ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನ ದಂತ ಮಹಾವಿದ್ಯಾಲಯದಲ್ಲಿ ವ್ಯಾಸಂಗವನ್ನು ಮುಗಿಸಿ ಇದೀಗ ಉನ್ನತ ವ್ಯಾಸಂಗದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಪತ್ರಿಕೆಗಳಿಗೆ ಲೇಖನಗಳನ್ನು ಬರೆಯುವುದು, ಇಂತಹ ಮಾಹಿತಿ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಇದ್ದಾರೆ. ಅವರನ್ನು ಈ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಸ್ವಾಗತ ಡಾಕ್ಟ್ರೆ. ಈಗ ಡಾಕ್ಟ್ರೆ, ನಾವು ಈ ವಾರದ ವಿಷಯವಾಗಿ ಅಂದರೆ ಸುರಕ್ಷಾ ಸಂಜೀವಿನಿ, ನಿಮ್ಮ ಆರೋಗ್ಯಕ್ಕೊಂದು ಕೈಬಿಡಿ ಅನ್ನುವಂತಹ ಇದರಲ್ಲಿ ವೀಕ್ಷಕ ಬಂಧುಗಳಿಗೆ ಮಾಹಿತಿಯನ್ನು ನಿರಂತರವಾಗಿ ಕೊಡ್ತಾ ಇದ್ದೇವೆ, ವಾರಕ್ಕೊಂದು ವಿಷಯ ಹೇಳಿಕೊಂಡು. ಈ ವಾರ ದಂತ ಚಿಕಿತ್ಸೆ ಅಂತ ಹೇಳುವಾಗ ಸಾಧಾರಣವಾಗಿ ಒಂದು ರೀತಿಯ ಭಯ, ಭೀತಿ, ಆತಂಕಗಳು ಎಲ್ಲರ ಕಡೆಯಲ್ಲಿ ಇರ್ತದೆ. ಹಲ್ಲು ನೋವು ಬಂದ ಕೂಡಲೇ ಏತು ಖರ್ಚಾಪಡೋದನ್ನು, ಎಂಚಿನ ಹಾಪಡೋದನ್ನು, ಈ ಕೂಲಿ ಬೇನೆ ಹಿಡಿದೆ ಅಂತೇಳಿ ಸಾಮಾನ್ಯವಾಗಿ ಆತಂಕ. ಸಾಮಾನ್ಯವಾಗಿ ಒಂದು ಆತಂಕ ನಮಗೆ ಆಸ್ಪತ್ರೆಗೆ ಹೋಗುವುದಂದ್ರೆ ಅಂತ ಆತಂಕ. ಅದರಲ್ಲೂ ಕೂಡ ಡಾಕ್ಟ್ರು BP ಚೆಕ್ ಮಾಡುವಾಗ ಡಾಕ್ಟ್ರ್ ಹೇಳ್ತಾರೆ ಇದರ BP ಜಾಸ್ತಿ ಉಂಟು ಹೇಳಿಕೊಂಡು, ಆಸ್ಪತ್ರೆಯ ಆ ವಾತಾವರಣ ನೋಡುವಾಗಲೇ ನಮ್ಮ BP ತನ್ನಷ್ಟಕ್ಕೆ ಆಟೋಮೆಟಿಕ್ ಹೆಚ್ಚಾಗ್ತದೆ. ಈ ರೀತಿಯ ಆತಂಕ, ಭಯ ಎಲ್ಲರಲ್ಲಿ ಇರುವಂತಹದ್ದೇ. ಇದರ ಬಗ್ಗೆ ನಾವು ಹೇಗೆ ವಿವರಿಸಬಹುದು? ಈಗ ವೈದ್ಯರ ಭಯ, ಇದಕ್ಕೆ ನಾವು ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಈಗ ನೀವು ಹೇಳಿದ ಹಾಗೆ BP ಜಾಸ್ತಿ ಆಗುವಂಥದ್ದು ಆಸ್ಪತ್ರೆಗೆ ಹೋಗುವಾಗ. ಕೆಲವೊಂದ್ಸತಿ ಮನೆಯಲ್ಲಿರುವಾಗ ನಾರ್ಮಲ್ ಇರ್ಬೋದು, ಆದರೆ ವೈದ್ಯರ ಆ ಬಿಳಿ ಕೋಟು ನೋಡುವಾಗ, ಆಸ್ಪತ್ರೆಯ ವಾತಾವರಣವನ್ನು ನೋಡುವಾಗ, ಆ ಸೂಜಿ, ರಕ್ತ, ಹೀಗೆ ಹಲವರಿಗೆ ಬೇರೆ ಬೇರೆ ರೀತಿಯಾದ ಬೇರೆ ಬೇರೆ ಕಾರಣಗಳು, ಬೇರೆ ಬೇರೆ ಟ್ರಿಗರ್ ಫ್ಯಾಕ್ಟರ್ಸ್ ಇರ್ತದೆ ಹೆದರಿಕೊಳ್ಳಿಕ್ಕೆ, ಭಯ ಆಗಲಿಕ್ಕೆ. ನೀವು ಹೇಳಿದಾಗೆ ಸಾಧಾರಣವಾಗಿ ಆಸ್ಪತ್ರೆ ಅಂತ ಹೇಳಿದರೆ ಸಾಮಾನ್ಯ ಜನರಲ್ಲಿ ಒಂದು ಭಯ ಇರುವಂಥದ್ದೇ, ಏನಾಗ್ಬೋದೋ ಏನೋ ಅಂತ ಹೇಳುವಂತಹ ಈ ಅನ್ಸರ್ಟೆನಿಟಿ, ಆ ಥರದಿಂದಾಗಿ ಭಯಗಳು ಇದ್ದದ್ದೇ ಎಲ್ಲರಿಗೆ. ಆದರೆ ಈ ಭಯವನ್ನು ಸಂಭಾಳಿಸಿಕೊಂಡು ಚಿಕಿತ್ಸೆ ಮಾಡಿಸಿಕೊಳ್ಳೋರದ್ದು ಒಂದು ಗುಂಪಾದರೆ, ಇನ್ನು ಕೆಲವರಿಗೆ ಈ ಭಯದಲ್ಲಿ ಬೇಡ, ಚಿಕಿತ್ಸೆ ಬೇಡ, ನಾನು ಹೋಗುವುದಿಲ್ಲ ಅಂತೇಳಿ ಆದಷ್ಟು ಇದನ್ನು ಅವಾಯ್ಡ್ ಮಾಡೋರು, ತಪ್ಪಿಸಿಕೊಳ್ಳಿಕ್ಕೆ ದಾರಿ ಹುಡುಕೊಳ್ಳೋರು ತುಂಬ ಇರ್ತಾರೆ. ಇದು ಇನ್ನೊಂದು ಗುಂಪು. ಇದು 2 ಗುಂಪಿನವರನ್ನಾದರೂ ಇವರು ಈ ತಪ್ಪಿಸಿಕೊಂಡವರು ಒಂದಲ್ಲ ಒಂದಿನ ತಡೆಯದಿದ್ದಾಗ ಹೋಗಿ ಮಾಡಿಸ್ಕೊಳ್ಬೋದು. ಆದರೆ ಇನ್ನೊಂದು ಗುಂಪಿನ ಜನ ಇರ್ತಾರೆ, ಅದು ಸ್ವಲ್ಪ ಮಾನಸಿಕ ತೊಂದರೆ, ಫೋಬಿಯಾ ಅಂತೇಳಿ ಹೇಳ್ತೇವೆ. ಅಂದರೆ ಅವರು ಯಾವುದೇ ಕಾರಣಕ್ಕೂ ಮಾಡಿಸಿಕೊಳ್ಳುವುದೇ ಇಲ್ಲ, ಅಥವಾ ಈ ಭಯದಿಂದಾಗಿ ನಿದ್ದೆ ಕೆಟ್ಟು ಕೂತ್ಕೊಳ್ಳುವಂಥದ್ದು, ಅಥವಾ ಭಯದಿಂದಾಗಿ ತನಗೆ ತಾನೇ ಏನೋ ಒಂದು ತೊಂದರೆ ಮಾಡಿಕೊಳ್ಳುವಂಥದ್ದು, ಅಥವಾ ತನಗೆ ಭಯ ಇದೆ ಅಂತೇಳಿ ಅರಿವಾಗಿ ಅದರ ಮೇಲೆ ಗಿಲ್ಟಲ್ಲಿ, ಅಂದರೆ ತನ್ನ ಮೇಲೆ ತನಗೆ ಬೇಸರಿಸಿಕೊಂಡು ನನಗೆ ಏನು ಮಾಡಲಿ, ನಾನು ಇದನ್ನು ಭಯವನ್ನು ದೂರ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನಿವಾರಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಹೆದರುವಂಥದ್ದು. ಹಾಗೆ ಈ ಥರ ಮಾನಸಿಕ ತೊಂದರೆ ಅಂತಹ ಭಯವನ್ನು ಕೂಡ ಅನುಭವಿಸುವವರು ಇದ್ದಾರೆ. ಹಾಗೆ ಭಯ ಸಾಧಾರಣವಾಗಿ ವೈದ್ಯರು ಈ ಥರ ಅಂತ ಹೇಳಿದರೆ ಭಯ ಇರುವಂಥದ್ದು ಸಾಮಾನ್ಯ. ಆದರೆ ಇದು ಯಾವ ಮಟ್ಟಿಗೆ ಇದೆ ಮತ್ತು ಅದನ್ನು ಹೇಗೆ ಪರಿಹರಿಸಿಕೊಂಡು ಹೋಗ್ತಾರೆ ಅಂತ ಹೇಳೋದು ಇದರ ಮೇಲೆ ಇರೋದು. ಈಗ ನಮ್ಮ ಡೆಂಟಲ್ ಇದಕ್ಕೆ ಹೇಳ್ತಾ ಇದ್ದಾರೆ, ಡೆಂಟಲ್ ಫಿಯರ್ ಸ್ವಲ್ಪ ಜಾಸ್ತಿ ಇದೆ. ಈಗ ಬೇರೆ ವೈದ್ಯರ ಹತ್ರ ಆದರೂ ಸಾಧಾರಣ ಈಗ ಗೊತ್ತಿದೆ ಎಲ್ಲರಿಗೆ ಸಹ, ಹೋಗಿ ಬರ್ತಾರೆ, ಮದ್ದು ಮಾತ್ರೆಗಳು ಸಿಗ್ಬೋದು. ಇಂಜೆಕ್ಷನ್ ಅಂತ ಹೇಳಿದ್ರೆ ಕೆಲವರಿಗೆ ಸ್ವಲ್ಪ ಹೆದರಿಕೆ ಇರ್ತದೆ, ಶಸ್ತ್ರಚಿಕಿತ್ಸೆ ಅಂತ ಹೇಳಿದ್ರೆ ಹೆದರಿಕೆ ಇರ್ತದೆ. ಆದರೆ ಡೆಂಟಲ್ ಅಂತ ಹೇಳಿದ ಕೂಡಲೇ ಅದೇನೋ ಒಂದು ಬಂದು ತೋರಿಸ್ಕೊಳ್ಳಿಕ್ಕೆ ಸ್ವಲ್ಪ ಹೆದರಿಕೆ ಇರ್ತದೆ. ಯಾಕೆಂದರೆ ನಮ್ಮ ಡೆಂಟಲ್ ಚೇರ್ ಇರ್ಬೋದು, ನಮ್ಮ ಕ್ಲಿನಿಕ್ನ ಸೆಟಪ್ ಇರ್ಬೋದು, ಅದರ ಮೇಲೆ ನೋಡಲಿಕ್ಕೆ ಒಂದು ಜನರಿಗೆ ಸ್ವಲ್ಪ ಹೆದರಿಕೆ ಇರ್ತದೆ, ಇಂಜೆಕ್ಷನ್, ನೋವು ಅಂತೇಳಿ. ಆದರೆ ಆ ಥರ ಅಲ್ಲ ಅದು. ಸಾಧಾರಣವಾಗಿ ಇಂತಹ ಭಯದಿಂದ ಚಿಕಿತ್ಸೆಯನ್ನು ಮುಂದೂಡೋದ್ರಿಂದ ತೊಂದರೆ ಜಾಸ್ತಿ ಆಗ್ಬೋದಷ್ಟೇ ಹೊರತು ಬೇರೆ ಯಾವುದೇ ರೀತಿಯಾದ ಲಾಭಗಳಿಲ್ಲ. ಭಯ ಅಂತ ಹೇಳಿಕೊಂಡು ನಾವು ಮನೆಯಲ್ಲಿ ಕೂತರೆ ನಮ್ಮ ನೋವುಗಳು ಕಡಿಮೆ ಆಗುವುದಿಲ್ಲ. ನೋವುಗಳು ಕಡಿಮೆ ಆಗದಿದ್ದರೆ ನಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕುವುದಿಲ್ಲ. ಭಯಕ್ಕೆ ಒಂದು ಮಿತಿಯನ್ನು ನಾವು ಹಾಕಿಕೊಳ್ಬೇಕಂತ ಹೇಳಿಕೊಳ್ಳೋದ. ಈಗ ಇಂತಹ ಭಯ ಬರಲಿಕ್ಕೆ ನಮಗೆ ಏನು ಕಾರಣ ಏನು? ಭಯ ಬರಲಿಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಈಗ ಒಂದು ಸಿಂಪಲಾಗಿ ಹೇಳಬೇಕು ಅಂತಿದ್ದಾರೆ. ಈಗ ಒಂದು ವೇಳೆ ನಾನೀಗ ಒಬ್ಬ ವೈದ್ಯರ ಹತ್ರ ಹೋದೆ, ನನಗೆ ಅದು ಅವರು ಸರಿಯಾಗಿ ಚಿಕಿತ್ಸೆ ಮಾಡಿರ್ಬೋದು ಅಥವಾ ಏನೋ ಮಾಡಿರ್ಬೋದು, ಅಥವಾ ಈಗ ಅವರು ಒಂದು ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು, ಅದು ನನಗೆ ಒಂದು ನೋವಿನ ಅನುಭವ ಆಗಿದೆ, ಅಲ್ಲಿ ಒಂದು ಕಹಿ ಅನುಭವ ಆಗಿದೆ. ಅವರು ನಮ್ಮ ಒಳ್ಳೆಯದಕ್ಕೋಸ್ಕರವೇ ಮಾಡಿದ್ದು, ಆದರೆ ನಮಗೆ ಒಂದು ಸಣ್ಣ ಕಹಿ ಅನುಭವ ಆಗಿದೆ, ಒಂದು ನೋವಾಯಿತು, ಆ ಥರ ಏನೋ ಒಂದು ಕಹಿ ಅನುಭವ ಆಗಿರ್ಬೋದು ವೈದ್ಯರ ಹತ್ರ ಹೋದಾಗ. ಅದು ವೈದ್ಯರಿಂದ ಆಗಿರಬೇಕು ಅಂತಿಲ್ಲ. ಕೆಲವೊಂದು ಸತಿ ಅಲ್ಲಿ ಕಾದು ಕುಳಿತುಕೊಳ್ಳೋದ್ರಿಂದ ಕೂಡ ಸ್ವಲ್ಪ ಏನೋ ಒಂಥರ ಆತಂಕ, ಭಯ, ಆ ಥರದ
ಮನಸ್ಸಿಗೆ ಯಾವಾಗ ಆ ಥರದೊಂದು ಭಯ ಬಂದು ಕೂತ್ಕೊಳ್ತು, ಅದು ಕೂಡ ಒಂದು ಕಾರಣ ಇದೆ. ನಮಗಿಂತ ಮುಂದೆ ಹೋಗಿ ಬಂದವರು ಅಯ್ಯೋ ನೋವು ಅಂತ ಹೇಳಿದ ಕೂಡಲೇ ಆ ನೋವು ನಮಗೂ ತಡುತ್ತದೆ ಅಲ್ಲಿ, ಅದು ಕೂಡ ಭಯಕ್ಕೆ ಕಾರಣ ಆಗಿದೆ. ಅದು ಇನ್ನೊಂದು ರೀತಿಯಲ್ಲಿ ಪರಿಣಮಿಸ್ತದೆ. ಯಾಕೆಂತ ಹೇಳಿದ್ರೆ ಈಗ ಒಂದು ಮನೆಯಲ್ಲಿ ಅಪ್ಪ ಅಮ್ಮ ಮಕ್ಕಳಿದ್ದಾರೆ ಅಂತೇಳಿ ಆದರೆ ಈ ಅಪ್ಪನ ಅಮ್ಮನ ಯಾರೋ ಹೋಗಿ ಒಂದು ಚಿಕಿತ್ಸೆ ಮಾಡಿಸ್ಕೊಂಡು ಬಂದಿರ್ತಾರೆ, ಮನೆಗೆ ಬಂದು ಅಯ್ಯೋ ನನಗೆ ಭಾರಿ ನೋವಾಯಿತು, ಇಂಜೆಕ್ಷನ್ ಕೊಟ್ಟರೆ ಹಾಗಾಯಿತು ಹೀಗಾಯ್ತು ಅಂತೇಳಿ ಅವರ ಅನುಭವವನ್ನು ಹೇಳಿದಾಗ ಇಲ್ಲಿ ಇನ್ನೊಬ್ಬ ಕೇಳ್ತಾನಲ್ಲ, ಅನುಭವವನ್ನು ಕೇಳ್ತಾನಲ್ಲ ಇನ್ನೊಬ್ಬನಿಂದ, ಅವನಿಗೆ ಕೂಡ ಮನಸ್ಸಲ್ಲಿ ಆ ಭಯ ಕೂತ್ಕೊಳ್ತದೆ. ಅವನು ಇದುವರೆಗೆ ಹೋಗಿಯೇ ಇರಲಿಕ್ಕಿಲ್ಲ ಬಹುಶಃ, ಆದರೆ ಅವನು ಮುಂದಿನ ಸಲ ಹೋಗುವಾಗ ಅವನ ಮನಸ್ಸಲ್ಲಿ ಅದೇ ಭಾವನೆಯಲ್ಲಿ ಹೋಗ್ತಾನೆ. ಅವನು ಅವರಿಗೆ ನೋವಾಗಿತ್ತು ನನಗೂ ಸಹ ನೋವಾಗ್ಬೋದು ಅಂತ. ಹೀಗೆ ಇನ್ನೊಬ್ಬರ ಅನುಭವ ಕೇಳಿ ಭಯ ಉಂಟಾಗುವಂಥದ್ದು, ತನಗೆ ಆದ ಕಹಿ ಅನುಭವದಿಂದ ಅಥವಾ ತನ್ನ ಅನುಭವದಿಂದ ಭಯ ಉಂಟಾಗುವಂಥದ್ದು, ಇದು ಎರಡು ಸಾಮಾನ್ಯವಾಗಿ ಆಗುವಂಥದ್ದು. ಇನ್ನು ಈಗ ಮಕ್ಕಳಲ್ಲಿ ಈಗ ತಂದೆ ತಾಯಿ ಹೆದರಿಸುವಂಥದ್ದು ಉಂಟು. ಈಗ ಏನೇ ಒಂದು ಅವರು ಹಠ ಮಾಡ್ತಾ ಇದ್ರೆ, ಅಳ್ತಾ ಇದ್ರೆ, ಮಾತು ಕೇಳದಿದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾನೆ, ಇಂಜೆಕ್ಷನ್ ಕೊಡಿಸ್ತೇನೆ, ಇಂಜೆಕ್ಷನ್ ಹೇಳಿಕೊಂಡು ಆಗ ಆ ಮಗುವಿಗೆ ಹೆದರಿಕೆ, ಮಗುವಿಗೆ ಅದು ಜೀವನ ಪರ್ಯಂತ ಇಂಜೆಕ್ಷನ್ ಅಂತ ಹೇಳಿರೋ ಒಂದು ಹೆದರಿಕೆ ಮನಸ್ಸಲ್ಲಿ ಕೂತ್ಕೊಳ್ತೀವಿ. ಇದೆಲ್ಲ ನಮಗೆ ಸಾಧಾರಣ ನಮ್ಮ ನಾರ್ಮಲ್ ಜೀವನದಲ್ಲಿ ಅರ್ಥ ಆಗೋದಿಲ್ಲ. ಇದು ಕೆಲವೊಂದು ಮಕ್ಕಳು ಅವರಿಗೆ ಅದನ್ನು ಇದು ಮಾಡುವಂಥ ಕೆಪಾಸಿಟಿ ಇರ್ಬೋದು, ಆದರೆ ಕೆಲವರಲ್ಲಿ ಇದು ಮನಸ್ಸಲ್ಲಿ ಒಂದು ಡೀಪ್ ರೂಟೆಡ್ ಆಗಿ ಕೂತ್ಕೊಂಡು ಬಿಡ್ತದೆ. ಇಂಜೆಕ್ಷನ್ ಅಂತ ಹೇಳಿದ್ರೆ ಏನೋ ನಾನು ತಪ್ಪು ಮಾಡೋದಕ್ಕೆ ನನಗೆ ಕೊಡ್ತಾ ಇರುವಂಥದ್ದು ಅಂತೇಳಿ ನೆಗೆಟಿವ್ ರೀಇನ್ಫೋರ್ಸ್ಮೆಂಟ್ ಅಂತ ಹೇಳ್ತೇವೆ. ಏನೋ ಒಂದು ಒಳ್ಳೆಯದನ್ನು ನಾವು ತಲೆಗೆ ತುಂಬಿಸುವುದು, ಪಾಸಿಟಿವ್ ಫೀಡ್ಬ್ಯಾಕ್ ಕೊಡೋದು ಒಳ್ಳೆಯದು. ಈ ಥರ ನೀನು ತಪ್ಪು ಮಾಡೋದಕ್ಕೆ ನಿಂಗೆ ಇಂಜೆಕ್ಷನ್ ಕೊಡ್ತೇನೆ ಅಂತ ಹೇಳಿದ್ರೆ ಅವನ ಮನಸ್ಸಲ್ಲಿ ಜೀವನ ಪರ್ಯಂತ ಅದೇ ಇರ್ತದೆ, ನಾನೇನೋ ತಪ್ಪು ಮಾಡ್ತಾ ಇದ್ದೇನೆ ಅದಕ್ಕೆ ನಂಗೆ ಇಂಜೆಕ್ಷನ್ ಕೊಡ್ತಾರೆ ಆ ಥರದ ನೆಗೆಟಿವ್ ಇದು ಸೈಕಾಲಜಿಕಲಿ ಈ ಥರ ಎಲ್ಲ ಭಯಕ್ಕೆ ಹಲವಾರು ಕಾರಣ ಇದೆ. ಮತ್ತು ಇನ್ನು ಸಣ್ಣ ಮಕ್ಕಳಲ್ಲಿ ಅವರಿಗೆ ಈಗ ಅಪ್ಪ ಅಮ್ಮ ಈಗ 3-4 ವರ್ಷದ ಮಕ್ಕಳವರೆಗೆ ಅವರಿಗೆ ಯಾವತ್ತೊಂದು ಫಿಯರ್ ಆಫ್ ಅನ್ನೋನ್ ಅಂತೇಳಿ, ಅಂದರೆ ಅಪರಿಚಿತ ವಸ್ತುಗಳ ಮೇಲೆ, ಅಪರಿಚಿತ ಜನರ ಮೇಲೆ ಅವರಿಗೆ ಭಯ ಇರುತ್ತೆ. ಈಗ ನಾವು ಸಾಧಾರಣವಾಗಿ ಸಣ್ಣ ಮಕ್ಕಳನ್ನೆಲ್ಲ ನೋಡ್ತೇವೆ, ಈಗ ಫಂಕ್ಷನ್ಗಳಿಗೆ ಹೋದಾಗ ಬೇರೆಯವ್ರ ಹತ್ರ ಅವರು ನೋಡಿದಾಗ ಏನೋ ಒಂದು ಅಳುವುದು ಈ ಥರ ಹೇಳ್ತೇವೆ, ಗುರ್ತ ನೋಡ್ತಾರೆ ಆ ಥರ ಎಲ್ಲ ಹೇಳ್ತಾರೆ. ಇದೆಲ್ಲ ಫಿಯರ್ ಆಫ್ ಅನ್ನೋನ್ ಅಂತೇಳಿ. ಅವರಿಗೆ ಒಂದು ಕಂಫರ್ಟ್ ಝೋನ್ ಇರ್ತದೆ, ಅವರ ಅಪ್ಪ ಅವರ ಅಮ್ಮ ಮನೆಯಲ್ಲಿರುವವರು. ಹಾಗೆ ಯಾವುದು ಅವರಿಗೆ ಅಪರಿಚಿತ ಜನರನ್ನು ಕಾಣ್ತಾರೋ, ಯಾವಾಗ ಅಪರಿಚಿತ ವಸ್ತುಗಳನ್ನು ಕಾಣ್ತಾರೋ ಆವಾಗ ಅವರೊಂದು ಭಯಪಟ್ಟು ತಮ್ಮ ಅಪ್ಪ ಅಮ್ಮ ನಡೆ ಇರುವಂಥದ್ದು ಹಾಗೆ ಕೂಡ ಭಯ ಇರ್ತದೆ. ಆದರೆ ಇದೆಲ್ಲವನ್ನು ಹಂತ ಹಂತವಾಗಿ ಬೆಳವಣಿಗೆ ಆಗ್ತಾ ಹೋದಾಗ, ಮನುಷ್ಯನ ಬೆಳವಣಿಗೆ ಆಗ್ತಾ ಹೋದಾಗ ಇದು ಚೇಂಜ್ ಆಗ್ತಾ ಹೋಗ್ತದೆ. ಆದರೆ ಕೆಲವೊಂದು ಅನುಭವಗಳು, ಕೆಲವೊಂದು ಘಟನೆಗಳು ಮನಸ್ಸಲ್ಲಿ ಯಾವಾಗ ಕೂತ್ಕೊಳ್ತದೆ ಅದು ಭಯಕ್ಕೆ ಮತ್ತೆ ಮುಂದೆ ಕಾರಣ ಆಗುವ ಸಾಧ್ಯತೆ ಇರ್ತದೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಪಸುಕುರಲ್ನ ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ಕಾರ್ಯಕ್ರಮದಲ್ಲಿ ನಾವು ಭಯದ ಬಗ್ಗೆ, ಸಾಧಾರಣವಾಗಿ ವೈದ್ಯರ ಬಗ್ಗೆ ಭಯ, ಅದರಲ್ಲೂ ದಂತ ವೈದ್ಯರ ಬಳಿಗೆ ಹೋಗುವಾಗ ವಿಶೇಷ ಭಯ, ಈ ರೀತಿಯ ಭಯಕ್ಕೆ ಕಾರಣ ಏನು, ಭಯದಿಂದ ಆಗುವಂತಹ ಪರಿಣಾಮಗಳೇನು ಎನ್ನುವಂತಹ ಮಾಹಿತಿಯನ್ನು ಡಾಕ್ಟರ್ ಅಶ್ವಿನಿ ಪರಕಜೆ ಅವರು ನೀಡ್ತಾ ಇದ್ದಾರೆ. ಈಗ ಡಾಕ್ಟರ್ ನೀವೊಂದು ಮಾತು ಹೇಳಿದ್ರಿ, ತಂದೆ ತಾಯಿ ಹೇಳುವ ಮಾತು ಅಥವಾ ಇನ್ನೊಬ್ಬನಿಗೆ ನೋವಾದಾಗ ನಮ್ಮ ಮನಸ್ಸಿನ ಮೇಲೆ ತಟ್ಟುವ ಮಾತು, ಇದೆಲ್ಲವೂ ನಮ್ಮ ಮನಸ್ಸಿನ ಮೇಲೆ ಒಂದು ರೀತಿಯಲ್ಲಿ ಪರಿಣಾಮ ಬೀರಲಿಕ್ಕೆ ಸಾಧ್ಯ ಇದೆ. ಸಾಧಾರಣವಾಗಿ ಮಕ್ಕಳು ಸಣ್ಣದಲ್ಲಿ ಬೆಂಕಿಯಿಂದ ಸುಟ್ಟುಕೊಂಡಾಗ ಮತ್ತೆ ಬೆಂಕಿಗೆ ಹೆದರುವಂತಹ ಅನುಭವ, ನೀರಿಗೆ ಬಿದ್ದು ಏನಾದರೂ ತೊಂದರೆ ಆದಾಗ ನೀರನ್ನು ಕಂಡರೆ ಭಯ, ಈ ರೀತಿಯ ಭಯಗಳು. ಒಬ್ಬರನ್ನು ಕಂಡಾಗ ಆಗುವಂತಹ ಒಂದು ವಿಷಯದಲ್ಲಿ ಇದನ್ನು ಹೇಳುವುದಿದ್ರೆ, ಒಬ್ಬರು ಸಿಗರೇಟ್ ಎಳೆಯುವವರಿದ್ದರೆ ಆ ಸಿಗರೇಟ್ ಎಳೆಯುವವರಿಗೆ ಆಗುವ ತೊಂದರೆಗಿಂತಲೂ ಹೆಚ್ಚಾಗಿ ಅವರ ಹತ್ತಿರದಲ್ಲಿರುವವರಿಗೆ ಅದರ ಹೊಗೆಯಿಂದ ಆಗುವ ತೊಂದರೆಗಳು ಹೆಚ್ಚು ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ಒಬ್ಬರು ನೋವು ಅನುಭವಿಸಿದಾಗ ಅವರ ಮಾತುಗಳ ಪರಿಣಾಮ ಇನ್ನೊಬ್ಬರಿಗೆ, ಮಕ್ಕಳಿಗೆ ಹೆಚ್ಚು ತಟ್ಟಲಿಕ್ಕೆ ಸಾಧ್ಯ ಇದೆ ಅಂತ ನಾವು ಇದನ್ನು ಸಾಮಾನ್ಯ ಭಾಷೆಯಲ್ಲಿ ವಿವರಿಸಿದ್ದನ್ನು ಹೇಳ್ಬೋದು. ಈಗ ಇಂತಹ ಭಯಗಳ ಪರಿಣಾಮ ಅಂದರೆ ಭಯ ಅಂತ ಹೇಳುವಾಗ ಈ ಭಯದ ಪರಿಣಾಮಗಳು ಏನಾಗಲಿಕ್ಕೆ ಸಾಧ್ಯತೆ? ಹೌದು, ಈಗ ಸಾಧಾರಣವಾಗಿ ಭಯ ಪಟ್ಟುಕೊಂಡು ಈಗ ನರ್ವಸ್ ಆಗೋದು ಅಂತ ಹೇಳ್ತಾರೆ. ನಂಗೆ ನರ್ವಸ್ ಆಗ್ತದೆ, ನನಗೆ ಬೆವರ್ತದೆ, ಈ ಥರ ಸಮಸ್ಯೆಗಳು, ಕೈಕಾಲುಗಳು ನಡುಗುವುದು, ಕೈಕಾಲು ಬಿಟ್ಟದ್ದು ನಾನು ಅಂತೇಳಿ ಈ ಥರ ಸಾಮಾನ್ಯ ಭಾಷೆಯಲ್ಲಿ ಹೇಳ್ತಾರೆ. ಹಾಗೆ ಈ ಥರ ಆತಂಕಗಳು, ಭೀತಿ ಆಗುವುದು ಸಹಜ ಎಲ್ಲರಿಗೆ ಸಹ. ಆದರೆ ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ನಮ್ಮ ಡೆಂಟಲ್ ವಿಷಯಕ್ಕೆ ಬಂದರೆ, ನಾವು ಡೆಂಟಲ್ ಇದರಲ್ಲಿ ಈಗ ನಾವು ಕ್ಯಾವಿಟಿ ಅಂತೇಳಿ, ಈಗ ಯಾವಾಗ ಹಲ್ಲು ಕ್ಷಯ ಅಥವಾ ಹಲ್ಲಿನ ಕೀಳು ಉಂಟಾಗ್ತದೆ ಅದನ್ನು ಕ್ಲೀನ್ ಮಾಡಲಿಕ್ಕೋಸ್ಕರ ಒಂದು ಡ್ರಿಲ್ಲನ್ನು ಉಪಯೋಗಿಸ್ತೇವೆ. ಆ ಡ್ರಿಲ್ ಉಪಯೋಗಿಸೋ ಒಂದು ಶಬ್ದ ಬರ್ತದೆ, ಆ ಶಬ್ದಕ್ಕೆ ಎಷ್ಟೋ ಜನ ಹೆದರ್ತಾರೆ. ಮತ್ತು ಈ ಡ್ರಿಲ್ ಬಾಯಿಯೊಳಗೆ ತಿರುಗ್ತಾ ಇರುವಾಗ ನನ್ನ ನಾಲಿಗೆ ಇದೆ, ನನ್ನ ಇದಿದೆ, ಇಲ್ಲಿ ಹಲ್ಲು ಬಿಟ್ಟು ಬೇರೆ ಎಲ್ಲಿಯಾದರೂ ಆದರೆ ಏನಾಗ್ಬೋದು, ಈ ಥರ ಆತಂಕಗಳೆಲ್ಲ ಇರ್ತದೆ. ಹಾಗಾದ ಕಾರಣ ಕೆಲವೊಂದು ಸತಿ ಟ್ರೀಟ್ಮೆಂಟನ್ನು ಮಾಡಿಸದೆ ಮುಂದೆ ಹಾಕುವುದು. ಇದು ನಮ್ಮ ಡೆಂಟಲ್ ವಿಷಯಕ್ಕೆ ಬಂದರೆ ಟ್ರೀಟ್ಮೆಂಟನ್ನು ಮುಂದೆ ಹಾಕುವುದು ಒಂದು ತುಂಬ ಸಹಜವಾದ ಪ್ರಕ್ರಿಯೆ, ಎಲ್ಲರೂ ಮಾಡುವಂಥದ್ದು. ಇವತ್ತು ಬೇಡ ನಾಳೆ ಹೋಗು, ಇವತ್ತು ಬೇಡ ನಾಳೆ, ಯಾಕೆಂದರೆ ಇಲ್ಲಿ ಜೀವ ಭಯ ಇಲ್ಲ ಯಾರಿಗೆ ಸಹ.
ಬಾಕಿ ಏನೇ ಒಂದು ತೊಂದರೆ ಆದರೂ ಕೂಡ ಪಕ್ಕ ಡಾಕ್ಟರ್ ಹತ್ರ ಹೋಗಿ ಜ್ವರ ಬಂದಿದೆ, ಎದ್ದೇಳಿ ಏನು ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ, ಇದು ಹಲ್ಲು ಅಂತೇಳಿ ಬಂದಾಗ ಹಲ್ಲು ನೋವು ವಿಪರೀತ ಆಗಿ ಇನ್ನು ಬೇರೆ ಯಾವುದೇ ಕೆಲಸಕ್ಕೆ ನಂಗೆ ಮಾಡ್ಲಿಕ್ಕೆ ಆಗ್ತಿಲ್ಲ, ಹಲ್ಲು ನೋವು ತಡಿಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ ವೈದ್ಯರ ಹತ್ರ ಹೋಗೋದು ಒಂದು ವಾಡಿಕೆ. ಹಾಗೆ ಅದು ಒಂದು ಈ ಭಯದಿಂದ ಕೂಡ ಆಗಿರ್ತದೆ ಎಷ್ಟೋ ಸರ್ತಿ, ಕೆಲವೊಂದು ಸರ್ತಿ ನೆಗ್ಲೆಕ್ಟ್ ಅಂದರೆ ಅದರ ಮೇಲೆ ನಿರ್ಲಕ್ಷ್ಯತನದಿಂದ ಕೂಡ ಆಗಿರ್ಬೋದು. ಈ ಭಯದಿಂದ ಆದಾಗ ಈಗ ನಾನು ಒಂದು ಸೈಕಲ್ ಥರ ಇದು ಹೇಗೆ ಅಂತ ಹೇಳಿದರೆ, ಇವತ್ತು ಒಂದು ಹಲ್ಲು ಅಲ್ಲಿ ಸ್ವಲ್ಪ ಕೀಳಾಗಿದೆ, ಇವರು ಗಮನಿಸಿದ್ರು, ಈಗ ವೈದ್ಯರ ಹತ್ರ ಹೋಗೋದು ಬೇಡ, ತೊಂದರೆ ಇಲ್ಲ, ಯಾಕಂದರೆ ಆ ಡ್ರಿಲ್ ಮಾಡುವಾಗ ನನಗೆ ಹೆದರಿಕೆ ಆಗ್ತದೆ ಅಂತೇಳಿ ಇವತ್ತು ಮುಂದೆ ಹಾಕಿದ್ವಿ. ಮುಂದೆ ಏನಾಗ್ತದೆ, ಈ ಕೀಳು ಮೇಲಿನ ಪದರದಲ್ಲಿರೋದು ಕೆಳಗಿನ ಪದರ ಇನ್ನು ಒಳಗಿನ ಪದರಕ್ಕೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತದೆ. ಒಳಗಡೆ ಪದರಕ್ಕೆ ಪಲ್ಪ್ ಅಂತ ಹೇಳ್ತೇವೆ, ಹಲ್ಲಿನ ಒಳಗಿರೋ ಪದರಕ್ಕೆ ಅಲ್ಲಿ ನರಗಳೆಲ್ಲ ಇರ್ತದೆ, ಅಲ್ಲಿಗೆ ತಲುಪಿದಾಗ ಈ ನೋವು ಜಾಸ್ತಿ ಆಗ್ತಾ ಹೋಗ್ತದೆ. ಈಗೇನಾಯಿತು, ಮೊದಲಿನ ಪದರದಲ್ಲಿ ಇರಬೇಕಿದ್ರೆ ಚಿಕಿತ್ಸೆ ಮಾಡಿಸ್ಕೊಂಡಿದ್ರೆ ಸಣ್ಣ ಸಿಂಪಲ್ ಟ್ರೀಟ್ಮೆಂಟಲ್ಲಿ ಕೆಲಸ ಮುಗೀತಿತ್ತು, ಸಮಯ ಕಡಿಮೆ, ಖರ್ಚು ಕಡಿಮೆ. ಒಳಗಡೆ ಹೋದಾಗ ಏನಾಯಿತು, ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಆಗಬೇಕು, ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿದರೆ ಮತ್ತೆ ಕ್ಯಾಪ್ ಹಾಕಬೇಕು, ಚಿಕಿತ್ಸೆ ಜಾಸ್ತಿ, ಸಮಯ ಜಾಸ್ತಿ, ಖರ್ಚು ಜಾಸ್ತಿ. ಹೀಗೆ ಮುಂದೂಡ್ತಾ ಹೋದರೆ ಇನ್ನು ಕೆಲವರು ರೂಟ್ ಕೆನಾಲ್ ಕೂಡ ಮಾಡಿಸೋದಿಲ್ಲ, ಬೇಡ ರೂಟ್ ಕೆನಾಲ್ ಅಂತ ಹೇಳಿದರೆ ಏನೊಂದು ಹೆದರಿಕೆ, ಅದಕ್ಕೆ ಇಂಜೆಕ್ಷನ್ ಕೊಡ್ತಾರೆ ಅಂತೇಳಿ ಮತ್ತೆ ಅದನ್ನು ಮುಂದೆ ಹಾಕಿದ್ರು ಅಂತ ಹೇಳ್ಕೊಳ್ಳಿ, ಏನಾಗ್ತದೆ, ಇನ್ಫೆಕ್ಷನ್ ಇನ್ನೂ ಕೆಳಗೆ ಹೋಯಿತು, ದವಡೆಗೆ ಹೋಯಿತು, ಮತ್ತು ಅದು ಮುಖದಲ್ಲಿ ಕೆಲವು ಫೇಶಿಯಲ್ ಸ್ಪೇಸಸ್ ಅಂತ ಇದೆ ಅಲ್ಲಿಗೆ ಸ್ಪ್ರೆಡ್ ಆಗ್ತದೆ. ಅಲ್ಲಿಗೆ ಸ್ಪ್ರೆಡ್ ಆಗಿ ಫುಲ್ ಒಂದು ಮುಖ ಊದಿಕೊಳ್ಳುವುದು, ದವಡೆ ಊದಿಕೊಳ್ಳುವುದು ನಿಜವಾಗಿಯೂ ಜೀವಕ್ಕೆ ಹಾನಿ ತರುವಂಥ ತೊಂದರೆ ಆಗುವ ಸಾಧ್ಯತೆ ಕೂಡ ಇದೆ. ಬರೀ ಒಂದು ಹಲ್ಲಿನ ಇನ್ಫೆಕ್ಷನಿಂದ ಜೀವಕ್ಕೆ ತೊಂದರೆ ಆಗುವ ಸಾಧ್ಯತೆ ಇದೆ, ಇನ್ಫೆಕ್ಷನ್ ಬೇರೆ ಕಡೆ ಸ್ಪ್ರೆಡ್ ಆದರೆ. ಇನ್ನೊಂದೇನಂತ ಹೇಳಿದರೆ, ಮುಖ ಇಲ್ಲಿ ನಮ್ಮ ಮೆದುಳಿಗೆ ಹತ್ತಿರ ಸಂಬಂಧ ಇದೆ. ಕೆಲವೊಂದು ಇನ್ಫೆಕ್ಷನ್ ಅಷ್ಟರ ಮಟ್ಟಿಗೆ ನಿರ್ಲಕ್ಷ್ಯತನ ಮಾಡಿ ಹೆದರಿ ಕೂತು ಕೆಲವೊಂದು ಸತಿ ಹೆಚ್ಚಿನ ತೊಂದರೆಗಳಾಗಿ ಜೀವಕ್ಕೆ ಹಾನಿಯಾಗಿ ಅಡ್ಮಿಟ್ ಮಾಡಿ ಶಸ್ತ್ರಚಿಕಿತ್ಸೆ ಮಾಡಿ ಸರಿ ಮಾಡುವಂತಹ ಸ್ಥಿತಿಗೆ ಕೂಡ ಹೋಗ್ತದೆ. ಹಾಗೆ ಈ ಹೆದರಿಕೆಯಿಂದ ಯಾವ ಮಟ್ಟಕ್ಕೆ ಕೂಡ ತೊಂದರೆ ಬೆಳಿಬೋದು. ಸಣ್ಣ ಹಂತದಲ್ಲೇ ಮಾಡಿಸ್ಕೊಂಡು ಬಿಟ್ರೆ ಚಿಕಿತ್ಸೆಯನ್ನು ಮುಂದೆ ಕಷ್ಟಪಡಬೇಕಾಗೋದು, ಸಮಯದ ವಿಷಯದಲ್ಲಿ, ಖರ್ಚಿನ ವಿಷಯದಲ್ಲಿ, ಅಥವಾ ಬೇರೆ ಯಾವುದೇ ಇನ್ನಿತರ ತೊಂದರೆಗಳ ವಿಷಯದಲ್ಲಿ. ಸಮಯದಲ್ಲಿ ಕೂಡ ಈಗ ಇವತ್ತು ಒಂದಿನಲ್ಲಿ ಆಗುವಂಥದ್ದು ನಾಳೆ 3 ದಿನ ಆಸ್ಪತ್ರೆಯಲ್ಲಿ ಇರಬೇಕು ಅಂತ ಹೇಳಿದರೆ ಮತ್ತೆ ಪುನಃ ಕಷ್ಟ. ಹಾಗೆ ಈ ರೀತಿಯಾದ ಪರಿಣಾಮಗಳು ಬೀರ್ಬೋದು. ಅಂತೂ ಭಯದಿಂದ ಆಗುವಂತಹ ಪರಿಣಾಮಗಳನ್ನು ನಾವು ಊಹಿಸಿಕೊಂಡು ನಮ್ಮಷ್ಟಕ್ಕೆ ನಾವು ಏನೋ ಸ್ವಯಂ ಚಿಕಿತ್ಸೆ ಮಾಡಿಸಿಕೊಂಡು ಮಾಡದೇ ಇದ್ದರೆ, ನಿರ್ಲಕ್ಷ್ಯ ವಹಿಸಿದರೆ ಅದರಿಂದ ಮುಂದಕ್ಕೆ ತೊಂದರೆಗಳು ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಅಂತೂ ಆಗುವುದಿಲ್ಲ. ಹಾಗಾಗಿ ನಾವು ಎಷ್ಟು ಬೇಗ ಚಿಕಿತ್ಸೆ ಮಾಡಿಸಿಕೊಂಡ್ರೆ ಅಷ್ಟು ಒಳ್ಳೆಯದು. ಹಲ್ಲಿನ ವಿಷಯದಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಈಗ ಒಂದ್ಸತಿ ಹಲ್ಲು ಕೀಳಾಯಿತು ಅಂತ ಹೇಳಿ ಆದರೆ ಅದು ಅದರ ಪಾಡಿಗೆ ಏನು ಮಾಡಿದರೂ ಸರಿ ಆಗೋದಿಲ್ಲ. ಈಗ ನಾವು ಹಳ್ಳಿ ಮದ್ದಲ್ಲಿ ಲವಂಗ ಇಡುವಂಥದ್ದು ಇದೆಲ್ಲ ಇಡ್ಬೋದು. ಇದರಿಂದ ಒಂದು ಸೈಂಟಿಫಿಕ್ ಆಗಿ ಕೂಡ ಇದರಲ್ಲಿ ಕಂಪ್ಲೀಟಾಗಿ ನಾವು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಇದು ಏನಿದ್ರೂ ಕೂಡ ಆ ಪರ್ಟಿಕ್ಯುಲರ್ ದಿನದಲ್ಲಿ ಆ ಒಂದು ನೋವನ್ನು ಸ್ವಲ್ಪ ಶಮನ ಮಾಡ್ಬೋದಷ್ಟು ಹೊರತು ಶಾಶ್ವತ ಪರಿಹಾರ ಇಲ್ಲ. ಹಲ್ಲಿನ ತೊಂದರೆಗಳಿಗೆ ಸ್ವಯಂ ಆಗಿ ಮಾಡುವಂಥ ಚಿಕಿತ್ಸೆಗಳಲ್ಲಿ ಶಾಶ್ವತ ಪರಿಹಾರ ಇಲ್ಲ. ದಂತವೈದ್ಯರ ಬಳಿ ಹೋಗಿಯೇ ಮಾಡಿಸ್ಬೇಕಷ್ಟೆ. ಈಗ ಸಾಧಾರಣವಾಗಿ ಭಯ ಅಂತ ಹೇಳುವಾಗ ಒಂದು ರೀತಿಯ ಒತ್ತಡಗಳು ಹಾಗೆಲ್ಲ ಇರ್ತದೆ. ಈ ಭಯವನ್ನು ಅಥವಾ ಅದನ್ನು ನಿವಾರಿಸಲಿಕ್ಕೆ ನಾವು ಏನು ಮಾಡಬೇಕು, ಹೇಗೆ ನಡೆದುಕೊಳ್ಬೇಕು? ಈಗ ನಾನು ಆಗ ಹೇಳಿದೆ, ಮಕ್ಕಳಲ್ಲಿ ಒಂದು ಭಯ ಬರುವಂಥ ಸಾಧ್ಯತೆ ಇರ್ತದೆ. ಹಾಗೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತೇಳಿ ಮಾತಿದೆ. ಈಗ ನಾವು ಮಕ್ಕಳಲ್ಲೇ ಅವರಲ್ಲಿ ಈ ಥರ ನೆಗೆಟಿವ್ ಫೀಡ್ಬ್ಯಾಕ್ ಅವರ ಮನಸ್ಸಲ್ಲಿ ತುಂಬಿಟ್ರೆ ಅವರಿಗೆ ಅದು ಯಾವತ್ತೂ ಮನಸ್ಸಲ್ಲಿರುತ್ತೆ. ಅವರು ತಂದೆ ತಾಯಿಯಿಂದ ಈಗ ಒಂದು ಸಮಯದ ತನಕ ತಂದೆ ತಾಯಿ ಜೊತೆಗೆ ಇರ್ತಾರೆ, ಮತ್ತು ಅವರವರ ಸ್ವಂತ ಜೀವನ ಶುರು ಮಾಡಿದ ಮೇಲೂ ಕೂಡ ಅವರ ಮನಸ್ಸಲ್ಲಿ ಇದಿರ್ತದೆ. ಆವಾಗ ಕೂಡ ಅವರು ವೈದ್ಯರ ಬಳಿ ಹೋಗಲಿಕ್ಕೆ ಹಿಂಜರಿರ್ತಾರೆ. ಹಾಗ ಕಾರಣ ಮಕ್ಕಳಲ್ಲಿ ಮೊದಲು ಯಾವತ್ತೂ ಕೂಡ ವೈದ್ಯರ ಬಗ್ಗೆ ಅಥವಾ ಈ ದಂತ ಚಿಕಿತ್ಸೆ ಬಗ್ಗೆ, ದಂತ ವೈದ್ಯರ ಭೇಟಿಯ ಬಗ್ಗೆ ಯಾವತ್ತು, ದಂತ ವೈದ್ಯರಂತಲ್ಲ ಸಾಧಾರಣ ವೈದ್ಯರ ಬಗ್ಗೆ ಆರೋಗ್ಯದ ವಿಚಾರದಲ್ಲಿ ಸಕಾರಾತ್ಮಕ ಭಾವನೆಯನ್ನು ಫಸ್ಟ್ ಬೆಳೆಸಬೇಕು. ಯಾವತ್ತು ನಕಾರಾತ್ಮಕ ವಿಷಯಗಳನ್ನು ಅವರಿಗೆ ಹೇಳಿ ಮನಸ್ಸಿಗೆ ಒಂದು ಇದಾಗುವಂಥ, ಅಂದರೆ ನಮಗೆ ಹೇಳುವಾಗ ಅದು ಗೊತ್ತಾಗಲಿಕ್ಕಿಲ್ಲ, ಆದರೆ ಅದು ಪರಿಣಾಮ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಅವರ ಮನಸ್ಸಿನ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗ್ತದೆ. ಯಾವ ರೀತಿ ಕೂಡ ಪರಿಣಾಮ ಆಗುವಂಥದ್ದು. ಇದು ಒಂದು ಶುರುವಿಂದಲೇ ನಾವು ಈ ತೊಂದರೆ ಬಾರದಾಗೆ ಇದನ್ನು ನೋಡ್ಕೊಳ್ಬೋದು. ಇನ್ನು ಕೆಲವೊಂದು ಸತಿ ಹೆದರಿಕೆ ಮನುಷ್ಯರಲ್ಲಿ ಹೀಗೆ ಹಣದ ಹೆದರಿಕೆ ಇರ್ಬೋದು. ಕೆಲವೊಂದು ಸತಿ ದಂತ ಚಿಕಿತ್ಸೆ ಅಂತ ಇನ್ನು ಎಲ್ಲಿ ಖರ್ಚಾಗ್ಬೋದು ಅಂತೇಳಿ ನಾನು ಆಗಲೇ ಹೇಳಿದಾಗೆ, ಮುಂದೂಡಿದಾಗೆ ಖರ್ಚು ಜಾಸ್ತಿ ಆಗ್ಬೋದು ಅಷ್ಟು ವಿನಃ ಕಡಿಮೆ ಅಂತ ಖಂಡಿತ ಆಗಲಿಕ್ಕಿಲ್ಲ. ಯಾವಾಗ ನಿಮಗೆ ತೊಂದರೆ ಕಾಣಿಸ್ತದೋ ಆ ಸಮಯದಲ್ಲಿ ಹೋಗಿ ಮಾಡಿಸಿದರೆ ಬಹುಶಃ ಒಂದು ಸ್ವಲ್ಪ ಖರ್ಚಾಗ್ಬೋದು. ಆದರೆ ಮುಂದೂಡಿದರೆ ಖರ್ಚು ಖಂಡಿತವಾಗಿಯೂ ಜಾಸ್ತಿ. ಒಂದು ವೇಳೆ ಹಲ್ಲು ಕಂಪ್ಲೀಟ್ ಹಾಳಾಗಿ ಹೋಯಿತು ಅಂತೇಳಿ ಆದರೆ ಪುನಃ ಹಲ್ಲನ್ನು ಹೊಸತು ಹಾಕಲಿಕ್ಕೆ ಖರ್ಚು ಖಂಡಿತವಾಗಿಸಬೇಕು, ಜಾಸ್ತಿ ಖರ್ಚಾಗಿ ಆಗ್ತದೆ. ನಾವು ಆ ಖರ್ಚನ್ನು ಇಮ್ಮಡಿ ಮಾಡ್ತಾ ಹೋಗ್ತೇವೆ, ಡೆಪಾಸಿಟ್ ಇಟ್ಟಾಗಿ ಇದು
ಕಮ್ಮಿ ಅಂತ ಆಗ್ಲಿಕ್ಕಿಲ್ಲ, ಅದು ಬಡ್ಡಿ ಸೇರಿಸಿ ಬಡ್ಡಿ ಸೇರಿಸಿಕೊಂಡು ಹೋಗ್ತದೆ ಅದು. ಹೌದು, ಇದು ಒಂದು ರೀತಿ. ಇನ್ನು ನಾನು ಆಗ್ಲೇ ಮಾನಸಿಕ ತೊಂದರೆ ಇದ್ದರೆ ಅವರನ್ನು ಪಾಪ ದೂರಿ ಪ್ರಯೋಜನ ಇಲ್ಲ. ಅವರಿಗೆ ಸರಿಯಾದ ಮಾನಸಿಕ ವೈದ್ಯರ ಬಳಿ ತೆರಳಿ ಅವರಿಗೆ ನೀಡಬೇಕಾದ ಕೌನ್ಸಿಲಿಂಗ್ಗಳನ್ನು ನೀಡಿ ಅವರ ಮನಸ್ಸಿನ ಇದನ್ನು ಕಂಪ್ಲೀಟ್ ಆಗಿ ಬದಲಿಸುವಂತಹ ಪ್ರಯತ್ನಗಳು ಮಾಡಬೇಕಾಗ್ತದೆ. ಹಾಗೆ ನಿರ್ಲಕ್ಷ್ಯತನದಿಂದ ಆದರೆ ನಿಜವಾಗಿಯೂ ಈ ಥರ ನಾನು ಹೇಳಿದಾಗೆ ಯೋಚನೆ ಮಾಡಬೇಕಾದ್ದೆ. ಮತ್ತು ಮಕ್ಕಳಲ್ಲಿ ಒಳ್ಳೆಯ ಭಾವನೆಯನ್ನು ಬೆಳೆಸಬೇಕು. ವೈದ್ಯರ ಬಳಿ ಕರ್ಕೊಂಡು ಹೋಗಬೇಕು. ಸಾಧಾರಣ 6 ತಿಂಗಳಿಗೆ ಒಂದು ಹಲ್ಲು ಬರುವಾಗಲೇ ಅವರಿಗೆ ಕರ್ಕೊಂಡು ಹೋಗಿ ಆ ಒಂದು ನಾನು ಹೇಳಿದೆ ಅವರಿಗೆ ಅಪರಿಚಿತರು ಅಂತೇಳಿ ಅನಿಸ್ಬಾರ್ದು, ಒಂದು ಸ್ವಲ್ಪ ಚಿರಪರಿಚಿತ ಆಗಿರಬೇಕು. ಹಾಗೆ ಮತ್ತು ಇನ್ನೊಂದೇನಂತ ಹೇಳಿದರೆ, ನಿಮಗೆ ಯಾವಾಗ ತೊಂದರೆ ಬರ್ತದೋ ವೈದ್ಯರ ಬಳಿ ಹೋಗಿ ಕಂಪ್ಲೀಟಾಗಿ ಹೇಳಿಕೊಳ್ಳಿ. ಈಗ ನಿಮಗೆ ಒಂದು ವೇಳೆ ಹೆದರಿಕೆ ಇದೆ ಅಂತಲೇ ಇಟ್ಕೊಳ್ಳೋಣ, ಈಗ ಅಲ್ಲಿ ಹೋಗಿ ಅವರ ಹತ್ರ ಕೂತ್ಕೊಳ್ಳಿ, ಅವ್ರು ಪರೀಕ್ಷೆ ಮಾಡಲಿಕ್ಕೆ ಅವರಿಗೆ ಒಂದು ಅವಕಾಶ ಕೊಡಿ, ಜಸ್ಟ್ ಪರೀಕ್ಷೆ ಮಾಡಲಿಕ್ಕೆ. ಮತ್ತು ಅವ್ರ ಹತ್ರ ನಿಮಗೆ ಏನು ತೊಂದರೆ ಇದೆ ಅಂತೇಳಿ ಹೇಳಿ, ನಿಮಗೆ ಹೆದರಿಕೆ ಇದೆ ಅಂತ ಹೇಳಿ. ಒಂದು ವೇಳೆ ಈಗ ಡ್ರಿಲ್ ಇಂದ ನಿಮಗೆ ತೊಂದರೆ ಹೆದರಿಕೆ ಆಗ್ತದೆ ಅಂತ ಹೇಳಿದರೆ ಅವರು ಅದಕ್ಕೊಂದು ಪರಿಹಾರ ಸೂಚಿಸ್ತಾರೆ, ಏನು ಮಾಡಬೇಕು ಅಂತ. ಹೆದರಿಕೆಯಿಂದ ಹೊರಗಡೆ ಬರೋ ಪರಿಹಾರವನ್ನು ಸೂಚಿಸ್ತಾರೆ. ಚಿಕಿತ್ಸೆ ಮಾಡೋ ಸಂದರ್ಭದಲ್ಲಿ ಆಗುವ ಭಯವನ್ನು ನಿವಾರಿಸಲಿಕ್ಕೆ ಅವರು ಪರಿಹಾರ ಸೂಚಿಸ್ತಾರೆ. ಹಾಗೆ ಮುಕ್ತವಾಗಿ ವೈದ್ಯರಲ್ಲಿ ಮಾತಾಡಿ ನಿಮಗಿರೋ ತೊಂದರೆಯನ್ನು, ನಿಮಗಿರೋ ಭಯವನ್ನು ಕೂಡ ಯಾವುದೇ ನಾಚಿಕಿಲ್ಲದೆ ಹೇಳಿಕೊಳ್ಬೋದು ವೈದ್ಯರ ಬಳಿ. ನನಗೆ ಈ ಥರ ಹೆದರಿಕೆ ಇದೆ, ನೀವು ಸರಿಯಾಗಿ ನೋಡ್ಕೊಳ್ಬೇಕು ಅಥವಾ ನೀವು ಇದಕ್ಕೆ ಪರಿಹಾರ ನೀಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಅವರು ವ್ಯವಸ್ಥೆಯನ್ನು ಮಾಡ್ತಾರೆ, ಏನು ಮಾಡಬೇಕು. ಹಾಗಾದ ಕಾರಣ ಈ ಥರ ನಮ್ಮನ್ನು ನಾವು ಯಾವತ್ತೂ ಒತ್ತಿಕೊಂಡು ಕೂತರೆ ತೊಂದರೆ ಜಾಸ್ತಿ ಅಷ್ಟೇ ಹೊರತು ಅದರ ಪಾಡಿಗೆ ಅದು ಯಾವುದು ಸರಿಯಾಗಲಿ. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊಡಲ ವಿಶೇಷ ಮಾತುಕತೆ ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ಸರಣಿ ಕಾರ್ಯಕ್ರಮ. ಇದರಲ್ಲಿ ನಾವು ಈ ವಾರದ ಕಾರ್ಯಕ್ರಮದಲ್ಲಿ ನಾವು ಈಗ ಮಾತನಾಡ್ತಾ ಇದ್ದೇವೆ ವೈದ್ಯರ ಬಗ್ಗೆ ಇರುವ ಆತಂಕ, ಹಲ್ಲು ನೋವು ಬಂದಾಗ ವೈದ್ಯರ ಬಳಿಗೆ ಹೋಗುವಂತಹ ಭಯ, ಈ ವಿಷಯದ ಬಗ್ಗೆ ನಮಗೆ ಮಾಹಿತಿಯನ್ನು ಡಾಕ್ಟರ್ ಅಶ್ವಿನಿ ಪರಕಜೆ ಅವರು ನೀಡ್ತಾ ಇದ್ದಾರೆ. ಈಗ ಡಾಕ್ಟರ್, ನೀವು ಹೇಳಿದ್ರಿ ಭಯದಿಂದ ಬೇರೆ ಬೇರೆ ರೀತಿಯ ಕಾರಣಗಳು, ಆದರೆ ಅದರಿಂದ ಆಗುವ ಪರಿಣಾಮಗಳನ್ನೆಲ್ಲ ಹೇಳಿದ್ರಿ. ತೊಂದರೆಗಳು ಹೆಚ್ಚಾಗ್ತದೆ ಹೊರತು ಕಡಿಮೆ ಅಂತ ಆಗುವುದಿಲ್ಲ. ಸಾಧಾರಣವಾಗಿ ನೀವು ಹೇಳಿದ ಹಾಗೆ ಮಕ್ಕಳಲ್ಲಿ ಇಂಜೆಕ್ಷನ್ ಭಯ ಹೆಚ್ಚಾಗಿರ್ತದೆ, ಅದು ದೊಡ್ಡವರಾದ ಮೇಲೂ ಇರ್ತದೆ. ಇದಕ್ಕೆ ಒಂದು ಉದಾಹರಣೆ ಹೇಳೋದಿದ್ರೆ, ಸಣ್ಣವರಾಗಿ ನಮಗೆ ಕೂಡ ಅನುಭವ ಇದೆ, ಏನಾದರೂ ತೊಂದರೆ ಆದರೆ ಇಂಜೆಕ್ಷನ್ ಕೊರ್ಪಾವೆ ಹೇಳಿಕೊಂಡು. ಈ ಇಂಜೆಕ್ಷನ್ ಭಯದ ಬಗ್ಗೆ ನಾವು ಹೇಗೆ ಇದು ಮಾಡಬಹುದು? ಇಂಜೆಕ್ಷನ್ ಭಯ ಈ ಮಕ್ಕಳಲ್ಲಿ ಅಥವಾ ಇದು ತುಂಬ ಸರ್ವೇ ಸಾಮಾನ್ಯ. ಈಗ ಒಂದು ನಾವು ಸರ್ವೆ ಮಾಡಿ ಇಂಜೆಕ್ಷನ್ ಬಗ್ಗೆ ನಿಮಗೆ ಭಯ ಇದೆ ಅಂತ ಹೇಳಿ ಮಾಡುವಂತಹ ಎಷ್ಟೋ ಸರ್ವೆಗಳು ಮಾಡಿದ್ದಾರೆ ವರ್ಲ್ಡ್ ವೈಡ್. ಎಲ್ಲದರಲ್ಲಿ ಕೂಡ ಎಷ್ಟೋ ಹೆಚ್ಚಿನ % ಆಫ್ ಜನರಿಗೆ ಈ ಇಂಜೆಕ್ಷನ್ ಬಗ್ಗೆ ಒಂದು ಭಯ ಇದೆ. ಒಂದು ಕಾರಣ ನಾನು ಆಗಲೇ ಹೇಳಿದಾಗ ಅದರ ಬಗ್ಗೆ ಒಂದು ನಕಾರಾತ್ಮಕ ಭಾವನೆ ಮನಸ್ಸಲ್ಲಿ ಇರುವುದರಿಂದ ಕೂಡ ಈ ಥರ ಆಗ್ಬೋದು. ಸಣ್ಣವರಾಗಿರುವಾಗಿಲ್ಲ ಆ ಭಾವನೆ ನಮಗೆ ಬೆಳೆಸ್ತಾರೆ, ಏನು ತೊಂದರೆ ಆದರೂ ನಿಕ್ಕೆ ಇಂಜೆಕ್ಷನ್ ಕೊರ್ಪಾವೆ ಅಂತ ಹೇಳಿಕೊಂಡು ಆಗ ಆ ಮಗು ಹೆದರ್ತದೆ. ನನಗೆ ಹೊಟ್ಟೆ ನೋವು ಉಂಟು, ಜ್ವರ ನೋವು ಉಂಟು ಅಂತ ಹೇಳಿಕೊಳ್ಳಿಕ್ಕೆ ಹೆದರ್ತದೆ. ಯಾಕೆಂತ ಹೇಳಿದರೆ ಹೆದರಿ ಅದರ ರೋಗ ಅರ್ಧ ಕಡಿಮೆ ಆಗ್ತದೆ. ಹಾಗೆ ಈ ಸೂಜಿ ಅದನ್ನು ನೋಡುವ ಇದರಲ್ಲಿ ಕೂಡ ಒಂದು ಭಯ ಉಂಟಾಗ್ಬೋದು, ಅಥವಾ ಅದರಿಂದ ನನಗೆ ಏನೋ ನೋವು ಉಂಟಾಗ್ತದೆ ಅಂತ ಹೇಳುವಂಥ ಭಯ ಇರ್ಬೋದು. ಇದು ಈಗ ಕೆಲವೊಂದು ಸತಿ ಏನಾಗ್ತದೆ ಅಂತೇಳಿ, ಈಗ ಕೆಲವು ಮದ್ದು ಮಾತ್ರೆಗಳನ್ನು ನಾವು ಬೇರೆ ಬೇರೆ ಮದ್ದು ಮಾತ್ರೆಗಳನ್ನು ನೀಡಲಿಕ್ಕೆ ಬೇರೆ ಬೇರೆ ರೂಟ್ಗಳಿದೆ. ಈಗ ಒಂದು ಓರಲ್ ರೂಟ್ ಅಂತ, ಬಾಯಿಯಲ್ಲಿ ಈಗ ನಾವು ಮಾತ್ರೆಗಳನ್ನು ಕೊಡೋದು, ಸಿರಪ್ಗಳನ್ನು ಕೊಡೋದು. ಕೆಲವು ಮದ್ದುಗಳನ್ನು ಆ ರೀತಿ ಕೊಡಬಹುದು, ಆ ರೀತಿ ಕೊಟ್ಟರೆ ಅದು ಫಲಕಾರಿ ಇರುತ್ತೆ. ಕೆಲವು ಮದ್ದುಗಳು ಬಾಯಿಯ ಮೂಲಕ ಈ ರೀತಿ ನಾವು ಕೊಟ್ಟರೆ ಫಲಕಾರಿ ಆಗುವುದು, ಅದು ಇಂಜೆಕ್ಷನ್ ಮೂಲಕವೇ ಕೊಡಬೇಕಾಗ್ತದೆ. ಕೆಲವೊಂದು ಇಂಜೆಕ್ಷನ್ ಕೂಡ ಬೇರೆ ಬೇರೆ ರೀತಿಯಾದ ಇಂಜೆಕ್ಷನ್ಗಳಿವೆ. ಈಗ ಇಂಟ್ರಾಮಸ್ಕ್ಯುಲರ್ ಅಂತೇಳಿ, ಅಂದರೆ ಮಾಂಸಖಂಡಗಳಿಗೆ ಕೊಡುವಂಥ ಇಂಜೆಕ್ಷನ್, ಕೈಗೆ ಅಥವಾ ಸೊಂಟದ ಬದಿಗೆ ಕೊಡುವಂಥ ಇದು ಇಂಟ್ರಾಮಸ್ಕ್ಯುಲರ್ ಅಂತೇಳಿ. ಇನ್ನು ಕೆಲವು ನಮ್ಮ ಇದು ಇಂಟ್ರಾವೀನಸ್ ಅಂತ ಹೇಳ್ತೇವೆ, ಅಂದರೆ ರಕ್ತನಾಳಕ್ಕೆ ಡೈರೆಕ್ಟ್ ಕೊಡುವಂಥದ್ದು. ಕೆಲವೊಂದು ಸತಿ ಇನ್ಫೆಕ್ಷನ್ ಜಾಸ್ತಿ ಆದ ಅಂತಹ ಬೇರೆ ಬೇರೆ ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ರೀತಿಯಾದ ಇದನ್ನು ಬಳಸಬೇಕಾಗ್ತದೆ. ಹಾಗೆ ಈ ಇಂಜೆಕ್ಷನ್ ನಮ್ಮ ಡೆಂಟಲ್ ಇದು ಟ್ರೀಟ್ಮೆಂಟ್ ವಿಷಯಕ್ಕೆ ಬಂದರೆ, ನಾವು ಇಲ್ಲಿ ಇಂಜೆಕ್ಷನ್ ಬಳಸೋದು, ಬಾಯಿಯೊಳಗೆ ಇಂಜೆಕ್ಷನ್ ಬಳಸೋದು ಅರಿವಳಿಕೆ ಮದ್ದು ನೀಡಲಿಕ್ಕೆ, ಅಂದರೆ ಲೋಕಲ್ ಅನಸ್ತೇಷಿಯಾ ಅಂತ ಹೇಳ್ತೇವೆ. ಅಂದರೆ ಆ ಪರ್ಟಿಕ್ಯುಲರ್ ಜಾಗಕ್ಕೆ ಮಾತ್ರ ಒಂದು ಅರಿವಳಿಕೆ ಆಗುವಂತಹ ಮದ್ದನ್ನು ನಾವು ಕೊಡಲಿಕ್ಕೆ, ಲೋಕಲ್ ಅನಸ್ತೇಷಿಯಾವನ್ನು ಕೊಡಲಿಕ್ಕೋಸ್ಕರ ನಾವು ಇಂಜೆಕ್ಷನ್ ಬಳಸ್ತೇವೆ. ಮತ್ತು ಬಾಕಿ ಯಾವುದೇ ಕಾರಣಕ್ಕೂ ಬಾಯಿಯೊಳಗಡೆ ಇಂಜೆಕ್ಷನ್ ಆ ರೀತಿ ಕೊಡುವಂಥ ಪ್ರಮೇಯ ಇಲ್ಲ ನಮ್ಮ ಇದರಲ್ಲಿ. ಹಾಗಾಗಿ ನಾವು ಆ್ಯಕ್ಚುಲಿ ಇಂಜೆಕ್ಷನ್ ಕೊಡೋದು ನೋವು ಕಡಿಮೆ ಮಾಡಲಿಕ್ಕೆ. ಈಗ ಹಲ್ಲನ್ನು ನಾನು ಡೈರೆಕ್ಟ್ ಬಂದು ಕಿತ್ತರೆ ಖಂಡಿತವಾಗಿ ನೋವು ಆಗೇ ಆಗ್ತದೆ, ಬೊಬ್ಬೆ ಹೊಡೆದು ಎದ್ದು ಓಡಬಹುದು ಅಲ್ಲಿ. ಅಥವಾ ನಾನೀಗ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಬೇಕು ಅಂತೇಳಿ ಹಲ್ಲಿನ ಒಳಪದರ ತನಕ ಡ್ರಿಲ್ ಮಾಡಬೇಕು ಅಂತಂದರೆ ಇಂಜೆಕ್ಷನ್ ಕೊಡದೆ ಮಾಡಿದ್ರೆ ನೋವು ಜಾಸ್ತಿ ಆಗ್ಬೋದು. ಹಾಗಾದ ಕಾರಣ ಒಂದು ಲೆಕ್ಕದಲ್ಲಿ ನಾವು ಕೊಡೋದು ನೋವು ಕಮ್ಮಿ ಮಾಡಲಿಕ್ಕೆ. ಆದರೆ ಸಾಧಾರಣವಾಗಿ ಸಾಮಾನ್ಯ ಈಗ ಮಕ್ಕಳಲ್ಲಿ ಈ ಸೂಜಿಯನ್ನು ಕಂಡಾಗ ಭಯ ಉಂಟಾಗುವುದು, ಅಥವಾ ದೊಡ್ಡವರಿಗೂ ಕೆಲವೊಂದು ಸತಿ ನಮ್ಮ ಹತ್ರ ಈಗ ಕ್ಲಿನಿಕಲ್ಲಿ ಬಂದು ಎಷ್ಟೋ ಜನ ದೊಡ್ಡವರು ಕೂಡ ಚಿಕಿತ್ಸೆ ಮಾಡ್ಕೊಳ್ಳಿಕ್ಕೆ ತುಂಬ ಡಿಲೇ ಮಾಡ್ತಾರೆ, ಹೆದರಿ ಇದು ಆಗುವಂಥದ್ದೇ.
ಆದರೆ ಕೆಲವೊಂದ್ಸತಿ ನಿಮಗೆ ಈ ಥರ ಹೆದರಿಕೆ ಇದೆ ಅಂತ ಹೇಳಿದ್ರೆ ಇದನ್ನು ಕಮ್ಮಿ ಮಾಡಲಿಕ್ಕೆ ಕೂಡ ನಮ್ಮ ಹತ್ರ ಕೆಲವೊಂದು ವಿಧಾನಗಳಿವೆ. ಈಗ ಸಾಧಾರಣವಾಗಿ ನಾವು ಡಿಸ್ಟ್ರಾಕ್ಷನ್ ಮಾಡ್ತೇವೆ, ಅಂದರೆ ಅವರ ಮನಸ್ಸನ್ನು ಬೇರೆ ಕಡೆ ಸೆಳೀಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಈ ಥರ ಮಾಡ್ಬೋದು. ಇಲ್ಲದೆ ನಮ್ಮ ಬಾಯಿಯೊಳಗೆ ಇನ್ನೊಂದೇನು ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಮ ಹತ್ರ ಅರಿವಳಿಕೆ ಮದ್ದು ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ, ಜೆಲ್ ಥರ ಇರ್ತದೆ ಅಥವಾ ಸ್ಪ್ರೇ ಥರ ಇರ್ತದೆ. ಕೆಲವೊಂದು ಸತಿ ಸಣ್ಣ ಪುಟ್ಟ ಏನಾದರೂ ಹಲ್ಲು ಸಣ್ಣ ಮಕ್ಕಳ ಹಲ್ಲು ತೆಗಿಲಿಕ್ಕೆಲ್ಲ ಹೆಚ್ಚಾಗಿ ಇಂಜೆಕ್ಷನ್ ಎಲ್ಲ ಸಮಯದಲ್ಲಿ ಕೊಡಬೇಕಾಗೋದಿಲ್ಲ. ಸ್ಪ್ರೇ ಅಂತೇಳಿ ನಮ್ಮ ಹತ್ರ ಲೋಕಲ್ ಅನಸ್ತೇಷಿಯಾದ ಸ್ಪ್ರೇ ಇರ್ತದೆ, ಅದನ್ನು ಬಳಸಿ ಕೂಡ ನಾವು ತೆಗಿತೇವೆ. ಅಥವಾ ಈಗ ದೊಡ್ಡವರಿಗೂ ತುಂಬ ಹೆದರಿಕೆ ಇದೆ, ಚುಚ್ಚುವಾಗ ನೋವಾಗ್ತದೆ ಅಂತಿದ್ರೆ ಆ ಚುಚ್ಚುವ ಜಾಗಕ್ಕೆ ಮಾತ್ರ ನಾವು ಈ ಸ್ಪ್ರೇಯನ್ನು ಅಥವಾ ಜೆಲ್ಗಳನ್ನು ಬಳಸಿ ಇದು ಸೂಜಿ ಚುಚ್ಚುವ ಸಮಯದಲ್ಲಿ ನೋವಾಗದೆ, ಸೂಜಿ ಚುಚ್ಚುವುದು ಕೂಡ ನೋವಾಗದ ರೀತಿಯಲ್ಲಿ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿದೆ. ಆದರೆ ನಮ್ಮ ಹತ್ರ ಮುಕ್ತವಾಗಿ ಮಾತಾಡಿ ಇದನ್ನು ಹೇಳಿ ಅವರು ಸಹಕರಿಸಿದರೆ ಎಲ್ಲವೂ ಕೂಡ ಇದಾಗ್ತದೆ. ಮತ್ತು ಇನ್ನೊಂದೇನಂತ ಹೇಳಿದ್ರೆ ಈ ಹೆದರಿಕೆ ಭಯದಲ್ಲಿಯೇ ಪೇಯ್ನ್ ಥ್ರೆಶ್ಹೋಲ್ಡ್ ಅಂತ ಇರ್ತದೆ. ಈಗ ಒಂದು ನೋವಾಗುವ ಒಬ್ಬೊಬ್ಬನಿಗೆ ಒಂದೊಂದು ಮಟ್ಟದಲ್ಲಿ ನಂತರ ನೋವಾಗ್ಲಿಕ್ಕೆ ಸ್ಟಾರ್ಟ್ ಆಗುವ ಪೇಯ್ನ್ ಥ್ರೆಶ್ಹೋಲ್ಡ್ ಅಂತ. ಅದು ಈ ಹೆದರಿ ಜಾಸ್ತಿ ಆತಂಕದಲ್ಲಿರ್ಬೇಕಾದ್ರೆ ಅದು ಕಡಿಮೆ ಆಗ್ತದೆ, ಅಂದರೆ ಸ್ವಲ್ಪ ಬೇಗವೇ ನೋವು ಆಗುವಂಥದ್ದು. ನಿಜವಾಗಿ ಇಲ್ಲರ ನೋವು ಆಗ್ಲಿಕ್ಕಿಲ್ಲ, ಆದರೆ ಹೆದರಿಕೆಯಿಂದಲೇ ಸ್ವಲ್ಪ ಅರ್ಧ ನೋವು ಮೊದಲೇ ನೋವಾಗುವಂಥದ್ದು ಈ ಥರ ಕೂಡ ಇರ್ತದೆ. ಹಾಗಾದ ಕಾರಣ ಇಂಜೆಕ್ಷನ್ ನಮ್ಮ ಡೆಂಟಲಲ್ಲಿ ನೋವು ಕಡಿಮೆ ಮಾಡಲಿಕ್ಕೆ ಕೊಡೋದು ಹೆಚ್ಚಾಗಿ. ಹಾಗಾದ ಕಾರಣ ಸರಿಯಾದ ರೀತಿಯಲ್ಲಿ ಮುಕ್ತವಾಗಿ ಮಾತಾಡಿ ಸಹಕರಿಸಿದರೆ ಆರಾಮವಾಗಿ ಇದನ್ನು ಸಾಧಾರಣವಾಗಿ ಎಲ್ಲರೂ ಒಂದಲ್ಲ ಒಂದು ರೀತಿಯಿಂದ ಹೆದರುವಂತಹ ಸಂದರ್ಭಗಳೇ ಇರ್ತವೆ. ಈಗ ವೈದ್ಯರಾಗಿ ಈ ಭಯವನ್ನೆಲ್ಲ ದೂರ ಮಾಡಲಿಕ್ಕೆ ಏನೆಲ್ಲ ನೀವು ಅಸ್ತ್ರಗಳನ್ನು ಉಪಯೋಗಿಸ್ತೀರಿ? ಈಗ ನಮ್ಮ ಹತ್ರ ದಂತ ವೈದ್ಯರು ನಮ್ಮ ಇದರಲ್ಲಿ ಕರಿಕ್ಯುಲಮಲ್ಲಿ ನಾವು ಸ್ವಲ್ಪ ಚೈಲ್ಡ್ ಸೈಕಾಲಜಿ ಅಂತೇಳಿ ಒಂದು ನಮಗೆ ಇದಿದೆ, ಅಂದರೆ ಮಕ್ಕಳ ಮನಸ್ಸನ್ನು ಅರಿವು ಅವರ ಬೆಳವಣಿಗೆ ಬಗ್ಗೆ ಕಲಿಯುವಂತಹ ಭಾಗಗಳು ಇದೆ. ಹಾಗಾದ ಕಾರಣ ಕಂಪ್ಲೀಟಾಗಿ ಮನಸ್ಸನ್ನು ಅರಿತು ಯಾವ ರೀತಿ ಮಕ್ಕಳನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳುವಂತಹ ವಿಚಾರದ ಪರಿಣತಿ ದಂತ ವೈದ್ಯರಿಗಿರ್ತದೆ. ಹಾಗಾದ ಕಾರಣ ಈಗ ದೊಡ್ಡವರ ಭಯವನ್ನು ಸಾಧಾರಣವಾಗಿ ಮಾತಾಡಿ ಅವರನ್ನು ಕನ್ವಿನ್ಸ್ ಮಾಡಿ ಬುದ್ಧಿ ಅರ್ಥ ಆಗುವಂಥವರಿಗೆ ಇದೆಲ್ಲ ಮಾಡ್ಬೋದು. ಈಗ ಮಕ್ಕಳು ಅಂತೇಳಿ ಆದರೆ ನಾನು ಆಗಲೇ ಹೇಳಿದಾಗ ಅವರಿಗೆ ಅಪರಿಚಿತ ವಸ್ತುಗಳ ಬಗ್ಗೆ ಭಯ ಇರ್ತದೆ. ಆಗ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಅವರಿಗೆ ಒಂದೊಂದೇ ಆದ, ಈಗ ಒಂದು ಮಗು ಮೊದಲ ಅಪಾಯಿಂಟ್ಮೆಂಟಿಗೆ ಬಂದಾಗ ಯಾವತ್ತೂ ಹೆಚ್ಚಾಗಿ ನಾವು ಚಿಕಿತ್ಸೆಯನ್ನು ಮಾಡುವುದಿಲ್ಲ. ಯಾಕೆಂದರೆ ಅವರಿಗೆ ಆ ಕ್ಲಿನಿಕ್ನ ಸೆಟಪ್ ಬಗ್ಗೆ, ನಮ್ಮ ಸಿಬ್ಬಂದಿಗಳ ಬಗ್ಗೆ, ನಮ್ಮ ಬಗ್ಗೆ ಅವರಿಗೊಂದು ವಿಶ್ವಾಸ ಬರಬೇಕು. ಇವರು ನನಗೆ ಯಾವುದೇ ರೀತಿಯ ತೊಂದರೆ ಮಾಡೋದಿಲ್ಲ, ಇವರು ನನ್ನೊಟ್ಟಿಗೆ ಫ್ರೆಂಡ್ಲಿಯಾಗಿ ಇರ್ತಾರೆ ಅಂತ ಹೇಳುವಂಥ ಭಾವನೆ ಅವರ ಮನಸ್ಸಿಗೆ ಬರಬೇಕು. ಕೆಲವೊಂದು ಸತಿ ಮಕ್ಕಳದ್ದೇ ಕ್ಲಿನಿಕ್ ಅಂತೇಳಿ ಸಪ್ರೇಟ್ ಇರ್ತದೆ, ಅಲ್ಲಿ ಅವರಿಗೆ ಇಷ್ಟ ಆಗುವ ಥರದ ಕಾರ್ಟೂನ್ಗಳ ಚಿತ್ರಗಳನ್ನು ಗೋಡೆಯ ಮೇಲೆ ಬಿಡಿಸಿಡುವಂಥದ್ದು ಅಥವಾ ಟಿ ವಿ ಮೂಲಕ ಕೆಲವು ಕಾರ್ಟೂನ್ಗಳನ್ನು ತೋರಿಸುವಂಥದ್ದು, ಅವರಿಗೆ ಏನು ಇಷ್ಟವೋ ಅದನ್ನು ಮಾಡಿ ಅವರ ಮನಸ್ಸನ್ನು ಸೆಳೆಯುವಂತಹ ಪ್ರಯತ್ನ ಮಾಡುವಂಥದ್ದು ಇದೆ. ಅಲ್ಲದೆ ಈಗ ಅವರು ಚಿಕಿತ್ಸೆಗೆ ಕುಳಿದಾಗ ಕೂಡ ಅಷ್ಟೇ, ಅವರ ಕೂತ್ಕೊಳ್ಳುವ ಚೇರ್ ಕೂಡ ಇತ್ತೀಚೆಗೆ ಆಧುನಿಕ ಇದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಚೇರ್ಗಳಲ್ಲಿ ಕೂಡ ಅವರ ಕಾರ್ಟೂನ್ನಂತಹ ಚಿತ್ರಗಳಿರುವಂಥದ್ದು. ಅಂತೂ ಅವರ ಮನಸ್ಸಿಗೆ ಯಾವುದು ಮುದ ನೀಡ್ತದೋ ಅಂಥದ್ದನ್ನು ಮಾಡಿ ಅವರ ಕೈಯಿಂದ ಚಿಕಿತ್ಸೆಯನ್ನು ನಾವು ಮಾಡಲಿಕ್ಕೆ ಅವರ ಸೈಡಿಂದ ಸಹಕಾರ ಸಿಗುವ ಹಾಗೆ ಮಾಡುವಂಥದ್ದು ಮಕ್ಕಳಲ್ಲಿ ಈ ಥರದ್ದೆಲ್ಲ ಇದೆ. ಅಥವಾ ಕೆಲವೊಂದು ಸತಿ ಅದೇ ನನಗೆ ಹೇಳಿದಾಗೆ ಅವರ ಮನಸ್ಸನ್ನು ಬೇರೆ ಕಡೆ ಸೆಳೆಯುವುದು ಹೀಗೆ, ಅಥವಾ ಅವರಿಗೆ ಚಿಕಿತ್ಸೆ ಆಗ್ತಾ ಇರುವಾಗ ಏನೋ ಒಂದು ಬೇರೆ ಕಡೆಯಲ್ಲಿ ಕಾರ್ಟೂನನ್ನು ತೋರಿಸುವಂಥದ್ದಾಗಲಿ ಹಾಗೆ ಆ ರೀತಿಯೆಲ್ಲ ಮಾಡಲಿಕ್ಕೆ ಆಗ್ತದೆ. ಮತ್ತು ಇನ್ನು ತುಂಬ ಸಣ್ಣ ಮಕ್ಕಳು ಅಂತೇಳಿ ಆದರೆ ಅವರಿಗೆ ಅಪ್ಪ ಅಮ್ಮನನ್ನು ಬಿಟ್ಟು ದೂರ ಇರಲಿಕ್ಕೆ ಕಷ್ಟ ಆಗ್ತದೆ. ಆಗ ಕೆಲವೊಂದು ಸತಿ ಅಪ್ಪ ಅಮ್ಮನ ಮಡಿದಲ್ಲೇ ಕೂರಿಸಿ ಡೈರೆಕ್ಟ್ ಲ್ಯಾಪ್ ಟು ಲ್ಯಾಪ್ ಚಿಕಿತ್ಸೆಯನ್ನು ಕೆಲವೊಂದು ಸತಿ ಮಾಡಬೇಕಾಗ್ತದೆ. ಆ ಥರ ಹಾಗೆ ಯಾವುದಕ್ಕೂ ಒಪ್ಪುತ್ತಾ ಇಲ್ಲ ಅಂತೇಳಿ ಆದರೆ ಅಲ್ಲಿ ಆಗ ಒಂದು ಚೂರು ನಾವು ನಮ್ಮ ಸಾಫ್ಟ್ ಕಾರ್ನನ್ನು ಸ್ವಲ್ಪ ಬದಿಗಿಟ್ಟು ಒಂದು ಸ್ವಲ್ಪ ನಿಜವಾಗಿ ಮನಸ್ಸಿನಲ್ಲಿ ಇಲ್ಲದ ಕೋಪ ಸಿಟ್ಟು ಅಂತಲ್ಲ, ಆದರೆ ಒಂದು ಸ್ವಲ್ಪ ಅವ್ರು ಮಾಡ್ತಿರೋದು ತಪ್ಪು ಅಂತೇಳಿ ಅವರಿಗೆ ಮನವರಿಕೆ ಮಾಡುವಂತಹ ಕೆಲಸ ಕೂಡ ನಾವು ಮಾಡಬೇಕಾಗ್ತದೆ ಕೆಲವೊಂದು ಸತಿ. ಹಾಗೆ ಬೇರೆ ಬೇರೆ ಟೆಕ್ನಿಕ್ಗಳಿದೆ, ಒಂದೊಂದು ಹಂತದಲ್ಲಿ ಯಾವ ಟೆಕ್ನಿಕ್ಕಿಗೆ ಅವರು ಬಗ್ಗುತ್ತಾರೋ ಅದನ್ನು ಬಳಸುವುದು, ಆಗದಿದ್ದರೆ ಇನ್ನೊಂದನ್ನು ಮಾಡೋದು. ಆ ರೀತಿ ಬೇರೆ ಬೇರೆ ವಿಚಾರಗಳನ್ನು ಬಳಸಿ ನಾವು ಅವರ ವಿಶ್ವಾಸವನ್ನು ಗಳಿಸಿ ಚಿಕಿತ್ಸೆಯನ್ನು ಮಾಡುವಂತಹ ಪರಿಣತಿ ವೈದ್ಯರಿಗೆ. ಮನೋಶಾಸ್ತ್ರವಾಗಿ ಹೇಳುವುದಿದ್ರೆ ನಾವು ಇನ್ನೊಬ್ಬರ ಮನಸ್ಸನ್ನು ಗೆದ್ದ ಬಳಿಕವೇ ನಮ್ಮ ವಿಷಯವನ್ನು ಅವರಿಗೆ ತುಂಬಿಸಲಿಕ್ಕೆ ಆಗ್ತದೆ ಅನ್ನುವಂಥ ಒಂದು ಸಾಮಾನ್ಯ ನಿಯಮ. ನಾವು ನಮ್ಮಷ್ಟಕ್ಕೆ ನಾವು ಏನೋ ಹೇಳ್ತಾ ಹೋದರೆ ಎದುರು ನಾವು ನಮ್ಮನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಅವನನ್ನು ಮೊದಲು ನಾವು ಅರ್ಥ ಮಾಡಿಕೊಂಡು ಅವನ ಮನಸ್ಸನ್ನು ನಾವು ನಮ್ಮ ಕಡೆಗೆ ಸೆಳೆದು ಮತ್ತೆ ನಮ್ಮ ವಿಷಯವನ್ನು ಅವನಿಗೆ ತುಂಬಿಸಿದರೆ ಅವನ ನಮ್ಮ ಮಾತನ್ನು ಸ್ವೀಕಾರ ಮಾಡ್ತಾನೆ ಅನ್ನುವಂಥ ಒಂದು ಸಾಮಾನ್ಯ ನಿಯಮ. ಅದನ್ನು ನೀವು ವೈದ್ಯಕೀಯ ಪದ್ಧತಿಯಲ್ಲಿ ಅವರು ಬೇರೆ ಬೇರೆ ರೀತಿಯಿಂದ ಅವರನ್ನು ಸೆಳೆದು ಇನ್ನು ಕೆಲವೊಂದು ಸತಿ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಈಗ ನಮ್ಮ ಡೆಂಟಲ್ ಚೇರಲ್ಲಿ ಅವರೊಂದು ಪೊಸಿಷನಲ್ಲಿ ಹೀಗೆ ಮಲಗಿರ್ತಾರೆ. ಹಾಗೆ ನಮ್ಮ ಅಸಿಸ್ಟೆಂಟ್ಗಳು ನಮಗೆ ಕೊಡುವ ಸಲಕರಣೆ ಅಥವಾ ಯಾವುದೇ ಉಪಕರಣವನ್ನು ಅವರ
ಈ ಕುತ್ತಿಗೆ ಲೆವೆಲಿಂದ ಕೆಳಗಡೆ ಎಲ್ಲ ನಾವು ಆ ಕಡೆ ಈ ಕಡೆ ಪಾಸ್ ಮಾಡಿಕೊಳ್ತೇವೆ. ಆಗ ಅವರಿಗೆ ಅದರ ಕಣ್ಣಿಗೆ ಕಾಣುವುದಿಲ್ಲ ನಾವು ಏನನ್ನು ತಗೊಂಡು ಬರ್ತಾ ಇದ್ದೇವೆ, ಏನು ಮಾಡ್ತಾ ಇದ್ದೇವೆ. ಇದು ಕೂಡ ಒಂದು ಟೆಕ್ನಿಕನ್ನು ಉಪಯೋಗಿಸ್ತೇವೆ. ಅಲ್ಲದೆ ಮತ್ತು ಇನ್ನೊಂದು ಏನಂತ ಹೇಳಿದರೆ, ಇಂಜೆಕ್ಷನ್ ಕೊಡು ಅಂತೇಳಿ ಯಾವತ್ತೂ ಹೇಳುವುದಿಲ್ಲ. ಅದಕ್ಕೆ ಮಕ್ಕಳ ಎದುರಿಗೆ ಬಳಸಲಿಕ್ಕೆ ಬೇರೆ ಕೆಲವು ಪದಗಳಿದೆ. ಹಾಗೆ ಮತ್ತು ಅವರಿಗೆ ಒಂದ್ಸತಿ ಮಾಡಿ ತೋರಿಸೋದು. ಅವರ ಬಾಯಲ್ಲಿ ಮಾಡುವ ಮುಂಚೆ ನೋಡಿ, ಈ ಡ್ರಿಲ್ಲಲ್ಲಿ ಈ ಥರ ನೀರು ಬರ್ತದೆ, ಇದರಲ್ಲಿ ಗಾಳಿ ಬರ್ತದೆ, ಆ ಥರ ಬೇರೆ ರೀತಿಯಲ್ಲಿ ಅದನ್ನು ಅರ್ಥ ಮಾಡಿಸಿ ಅವರಿಗೆ ಇದರಿಂದ ಯಾವ ರೀತಿಯ ಉಪಯೋಗ ಅಂತ ಬೇರೆ ರೀತಿಯಲ್ಲಿ ಅವರಿಗೆ ತೋರಿಸಿ, ಟೆಲ್ ಶೋ ಆ್ಯಂಡ್ ಡೂ ಅಂತೇಳಿ ಅವರಿಗೆ ಫಸ್ಟ್ ಹೇಳಿ ತೋರಿಸಿ ಮತ್ತೆ ಮಾಡಿ ಅಂತೇಳಿ ಆ ಥರದ ಟೆಕ್ನಿಕ್ಗಳನ್ನು ಕೂಡ ಬಳಸ್ತೇವೆ. ಮತ್ತು ಇನ್ನೊಂದು ಮಾಡೆಲಿಂಗ್ ಅಂತೇಳಿದೆ. ಅಂದರೆ ಪಕ್ಕದಲ್ಲಿ ಇನ್ನೊಬ್ಬ ಮಗು ಇದೆ, ಅಥವಾ ಇದೇ ಮಗುವಿನ ಅಣ್ಣನ ತಮ್ಮನ ಅಕ್ಕನ ತಂಗಿ ಯಾರು ಅವರು ಸ್ವಲ್ಪ ಟ್ರೀಟ್ಮೆಂಟಿಗೆ ಕಾಪರೇಟ್ ಮಾಡಿದ್ದಾರೆ, ನೋಡಿ ಅವರು ಮಾಡಿಸ್ಕೊಂಡಿದ್ದಾರೆ, ನೀನು ಸಹ ಮಾಡಿಸ್ಕೊ ಮತ್ತೆ ಅಂದರೆ ಆ ಥರ ಇನ್ನೊಬ್ಬನನ್ನು ತೋರಿಸಿ ಇವರನ್ನು ಮೋಟಿವೇಟ್ ಮಾಡುವಂಥದ್ದು. ಆ ರೀತಿ ಕೂಡ. ಮತ್ತು ಕೆಲವೊಂದು ಸತಿ ನಾನು ಹೇಳಿದಾಗ ಅಪ್ಪ ಅಮ್ಮನನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಮಾಡುವಂಥದ್ದು ಇದೆ. ಆದರೆ ಕೆಲವೊಂದು ಸತಿ ಯಾವುದಕ್ಕೂ ಇದು ಮಾಡದಿದ್ದಾಗ ಅಪ್ಪ ಅಮ್ಮನ ಹೊರಗಡೆ ಕಳಿಸ್ತೇನೆ, ಈಗ ನೀನೀಗ ಟ್ರೀಟ್ಮೆಂಟಿಗೆ ಕಾಪರೇಟ್ ಮಾಡಲಿಲ್ಲ ಅಂದರೆ ನಿನಗೆ ಹೊರಗಡೆ ಕಳಿಸ್ತೇನೆ, ಅಥವಾ ಏನಾದರೂ ಒಂದು ರಿವಾರ್ಡ್ ಕೊಡುವಂಥದ್ದು, ಅಥವಾ ತನಗೆ ಇಷ್ಟದ ಈಗ ಒಂದು ಮಗುವಿಗೆ ಒಂದು ಗೊಂಬೆ ಇಷ್ಟ ಯಾವತ್ತು ಹಿಡ್ಕೊಳ್ಳಿಕ್ಕೆ ಅಂತಂದರೆ ಅದನ್ನು ಇಟ್ಕೊಂಡೇ ಕೂತ್ಕೊಳ್ಳಿ, ತೊಂದರೆ ಇಲ್ಲ. ಆಗ ಆ ಮನಸ್ಸು ಮಗುವಿನ ಅದರ ಮೇಲೆ ಇರ್ತದೆ. ಸೊ ಅವರಿಗೆ ಏನು ಇಷ್ಟವೋ ಅದನ್ನು ಅವರಿಗೆ ಕೊಡುವಂಥದ್ದು. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಅವರ ಮನಸ್ಸನ್ನು ಸೆಳೆದು ಅವರ ವಿಶ್ವಾಸವನ್ನು ತೆಗೆದು ಮಾಡುವಂಥ ಇದು ನಮ್ಮ ಬಳಿ ಇದೆ. ಇನ್ನು ದೊಡ್ಡವರಲ್ಲಿ ಆದರೆ ನಾವು ಅವರಲ್ಲಿ ಮಾತಾಡಿಸಿ ಅವರಲ್ಲೂ ಕೂಡ ಅಷ್ಟೇ ಚಿಕಿತ್ಸೆಯ ಇಂಪಾರ್ಟೆನ್ಸನ್ನು, ಚಿಕಿತ್ಸೆಯ ಮಹತ್ವವನ್ನು ಅವರಿಗೆ ತಿಳಿಸಿ ಬೇರೆ ಬೇರೆ ರೀತಿಯಲ್ಲಿ ನಾವು ಈ ದಂತ ಭಯವನ್ನು ದೂರ ಮಾಡಲಿಕ್ಕೆ ಪರಿಣತಿ ಹೊಂದಿರ್ತೇವೆ. ಆದರೆ ಯಾವಾಗ ನಮ್ಮ ಹತ್ರ ಬಂದು ಮುಕ್ತವಾಗಿ ಮಾತಾಡಿ ವಿಷಯವನ್ನು ಹಂಚಿಕೊಳ್ತಾರೋ ಆಗಷ್ಟೇ ಇದನ್ನು ಮಾಡಲಿಕ್ಕೆ ಸಾಧ್ಯ. ಸಂಗೀತ ಅಥವಾ ಬೇರೆ ದೃಶ್ಯ ತೋರಿಸುವಂತಹ ಅಂಥದ್ದೆಲ್ಲ ಸಾಧ್ಯತೆಗಳನ್ನು ಮಾಡ್ತೀವಿ. ಈಗ ಡ್ರಿಲ್ಲಿನ ಇದು ಭಯ ಆಗ್ತದೆ ಅಂತ ಹೇಳಿದ್ರೆ ಒಂದು ಹೆಡ್ಫೋನ್ ಹಾಕಿ ಕೂತ್ಕೊಳ್ಳಿಸಿ ಅವರಿಗೇನೋ ಪದ್ಯ ಕೇಳೋ ಹಾಗೆ ನಾವಿಲ್ಲಿ ನಮ್ಮ ಕೆಲಸ ಮಾಡ್ತಾ ಇರ್ತೇವೆ. ಈ ರೀತಿ ಬೇರೆ ಬೇರೆ ರೀತಿಯಾದ ವಿಧಗಳು ನಮ್ಮ ಬಳಿ ಇದೆ. ಆದರೆ ಅದನ್ನು ನಂಗೆ ಈ ಥರ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಹೆದರಿ ಮನೆಯಲ್ಲೇ ಕೂತ್ರೆ ಆಗ್ಲಿಕ್ಕಿಲ್ಲ. ಇಲ್ಲಿ ಒಂದು ವೈದ್ಯರ ಬಳಿ ಮುಕ್ತವಾಗಿ ಮಾತನಾಡಿದಾಗ ವೈದ್ಯರು ಒಂದಲ್ಲ ಒಂದು ದಾರಿಯನ್ನು ಕಂಡುಕೊಂಡು ಅವರಿಗೆ ಪರಿಹಾರವನ್ನು ಸೂಚಿಸಲಿಕ್ಕೆ, ಚಿಕಿತ್ಸೆ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ. ಕೊನೆಯದಾಗಿ ಭಯದ ಬಗ್ಗೆ ಏನು ಹೇಳ್ತೀರಿ ನೀವು? ಭಯ ಅಂತ ಹೇಳಿ, ಭಯ ಎಲ್ಲರಿಗಿರುವುದೇ ಸಾಮಾನ್ಯ. ಇದನ್ನು ನಾವು ಭಯ ಇದೆ ಅಂತೇಳಿ ಯಾರನ್ನು ತೆಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಥವಾ ಅವರನ್ನು ನೀನು ಇದು ಅಂತೇಳಿ ಕಮ್ಮಿ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಭಯ ಮನುಷ್ಯನ ಒಂದು ಸಹಜ ಗುಣ. ಆದರೆ ಅದನ್ನು ಯಾವ ರೀತಿಯಾಗಿ ನಾವು ಸಂಭಾಳಿಸ್ಕೊಂಡು ಹೋಗ್ತೇವೆ, ಯಾವ ರೀತಿ ನಾವು ಅದನ್ನು ಮುಂದೆ ತಗೊಂಡು ಹೋಗ್ತೇವೆ ಅಂತೇಳಿ ಇರೋದ್ರಲ್ಲಿ ವಿಷಯ ಇರ್ತದೆ. ಆಗ ಕಾರಣ ಮುಖ್ಯವಾಗಿ ವೈದ್ಯರ ಬಳಿ ಬಂದು ಸರಿಯಾಗಿ ಹೇಳಿಕೊಳ್ಳೋದು, ನಿಮಗೆ ಯಾವ ವೈದ್ಯರ ಬಳಿ ಕಂಫರ್ಟೇಬಲ್ ಆಗ್ತದೆ ಅವ್ರ ಹತ್ರ ಹೋಗಿ ವಿಷಯವನ್ನು ಹೇಳಿಕೊಳ್ಳೋದು, ಇದರ ಮೇಲೆ ವಿಚಾರಗಳು ಅಥವಾ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮ ಬೀರುವ ಹಾಗೆ ಮಾಡ್ಬೋದು. ಆದ ಕಾರಣ ಮುಕ್ತವಾಗಿ ವೈದ್ಯರಲ್ಲಿ ಮಾತುಕತೆ ಮಾಡುವುದು ಒಂದು ಮುಖ್ಯವಾದ ವಿಷಯ. ಅಲ್ಲದೆ ಒಂದು ಸಕಾರಾತ್ಮಕ ಭಾವನೆಗಳನ್ನು ಬೆಳೆಸಿಕೊಳ್ಳೋದು ವೈದ್ಯರ ಬಗ್ಗೆ. ಹಾಗೆ ಮತ್ತು ಭಯದಿಂದ ಹಿಂದೆ ಕೂತ್ಕೊಂಡ್ರೆ ಯಾವತ್ತು ತೊಂದರೆ ಜಾಸ್ತಿ ಆಗ್ಬೋದು ಅಷ್ಟೇ. ಹಾಗೆ ಈ ಥರದ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮುಂದೆ ಹೋಗುವುದು ಒಳ್ಳೆಯದು. ಆತ್ಮೀಯ ವೀಕ್ಷಕ ಬಾಂಧವರೇ, ಈ ವಾರದ ಸುರಕ್ಷಾ ಸಂಜೀವಿನಿ ಆರೋಗ್ಯಕ್ಕೊಂದು ಕೈಪಿಡಿ ಕಾರ್ಯಕ್ರಮದಲ್ಲಿ ನಮ್ಮೊಳಗಿರುವಂತಹ ಭಯ, ಅದರಲ್ಲೂ ಕೂಡ ವೈದ್ಯರ ಬಗ್ಗೆ, ಆಸ್ಪತ್ರೆಯ ಬಗ್ಗೆ, ವಿಶೇಷವಾಗಿ ಹಲ್ಲು ನೋವು ಬಂದಾಗ ಆ ಹಲ್ಲಿನ ಡಾಕ್ಟರ್ಗಳ ಹತ್ರ ಹೋಗುವಂತಹ ಭಯ, ಇದರ ಬಗ್ಗೆ ಒಂದು ಒಳ್ಳೆಯ ಮಾಹಿತಿಯನ್ನು ನೀಡಿದ್ದಾರೆ. ಭಯ ಅಂತ ಪಟ್ಟುಕೊಂಡು ನಾವು ಮನೆಯಲ್ಲೇ ಕೂತ್ರೆ ನಮ್ಮ ನೋವು ನಿವಾರಣೆ ಆಗುವುದಿಲ್ಲ, ಅದು ಕಡಿಮೆ ಆಗುವುದಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಅದು ಖರ್ಚು ವೆಚ್ಚಗಳಿಗೆ ದಾರಿ ಮಾಡಿಕೊಡ್ತದೆ. ಹಾಗಾಗಿ ವೈದ್ಯರ ಬಳಿಯಲ್ಲಿ ಮುಕ್ತವಾಗಿ ನಮ್ಮ ಸಮಸ್ಯೆಯನ್ನು ಹೇಳಿಕೊಂಡು ಆ ಭಯದ ಆತಂಕವನ್ನು ದೂರ ಮಾಡಿಕೊಂಡು ನಮಗೆ ಬೇಕಿದ್ದಂತಹ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳೋದು ಉತ್ತಮ ಎನ್ನುವಂತಹ ಒಂದು ಒಳ್ಳೆಯ ಮಾಹಿತಿಯನ್ನು ಡಾಕ್ಟರ್ ಅಶ್ವಿನಿ ಪರಕಜೆ ಅವರು ನೀಡಿದ್ದಾರೆ. ಅದಕ್ಕಾಗಿ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು ಡಾಕ್ಟರ್. ನಮಸ್ಕಾರ. ಈ ಅವಕಾಶ ಮಾಡಿಕೊಟ್ಟದ್ದಕ್ಕೆ ತಮಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ.